ಎನ್ನ ಹೃದಯದೋಡು ನಿಂದವಳೇ ವರವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲ ದಯ ಮಾಡೋ ಇಪ್ಪು ಸೊಂಪಿನ ಚಂದ್ರಬಿಂಬೆ ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಭೆ ಇಂಪು ಸೊಂಪಿನ ಚಂದ್ರಬಿಂಬೆ ಕೆಂಪು ತುಟಿ ನಾಸಿಕದ ರಂಭೆ ಜೊಂಪು ಮದನನ ಪೂರ್ಣ ಶಕ್ತಿ ಬೊಂಬೆ ಜೊಂಪು ಮದನನ ಪೂರ್ಣ ಶಕ್ತಿ ಬೊಂಬೆ ಒಳ್ಳೆ ಸಂಪಿಗೆಯ ಮೂಡಿದಿರುವ ಶಾರದಾಂಬೆ ಸದರಿ ಸನಿ ಸನಿ ಧನಿ ಗರಿ ಗರಿ ಸನಿ ಗರಿ ಸನಿ ಕೊಡು ಎನಗೆ ವಾಗ್ದೇವಿ ಚರಣ ಕಮಲ ದಯ ಮಾಡು ದಯ ಮಾಡು ದೇವಿ ರವಿ ಕೋಟಿ ತೇಜ ಪ್ರಕಾಶೇ ರವಿ ಕೋಟಿ ತೇಜ ಪ್ರಕಾಶೇ ಮಹಾಕವಿ ಜನರ ಹೃತ್ಕಮಲವಾಸೆ ರವಿ ಕೋಟಿ ತೇಜ ಪ್ರಕಾಶೇ ಮಹಾಕವಿ ಜನರ ಹೃತ್ಕಮಲವಾಸೆ ಅವಿರಳ ಪುರಿ ಕಾವಿನೆಲೆಯಾದಿ ಕೇಶವನ ಸುತಗೆ ಸನ್ನುತದ ರಾಣಿವಾಸೆ ಅವಿರಳ ಪುರಿ ಕಾವಿನೆಲೆಯಾದಿ ಕೇಶವನ ಸುತಗೆ ಸನ್ನುತದ ರಾಣಿವಾಸೆ ಸದರಿ ಧನಿ ಧನಿ ಧಮ ಧನಿ ಗರಿ ಗರಿ ಧನಿ 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 ಧಮ ಸನಿ ಧಮ ಮದವ ಕೊಡು ಎನಗೆ ವಾಗ್ದೇವಿ ನಿಮ್ಮ ಚರಣ ಕಮಲಗಳ ದಯ ಮಾಡು ದೇವಿ ಚರಣ ಕಮಲ ಚರಣ ಕಮಲ ಚರಣ ಕಮಲ ದಯ ಮಾಡು ದಯ ಮಾಡು ದೇವಿ
ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಶ್ರೀರಾಮ ರಾಮ ರಾಮೇತಿ ರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೇ ಸಹಸ್ರನಾಮ ತತ್ತುಲ್ಯಂ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ಸಹಸ್ರನಾಮ ತತ್ತುಲ್ಯಂ ವರಾನನೆ ರಾಮ 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 ಎಂಬೆರಡಕ್ಷರ ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಗಿತು ಸುಜನರನು ಪ್ರೇಮದಿ ಸಲಗಿತು ಸುಜನರನು ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಗಿತು ಸುಜನರನು ಪ್ರೇಮದಿ ಸಲಗಿತು ಸುಜನರನು ರಾಮ 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 ಹಾಲ ಹಲವನು ಪಾನವ ಮಾಡಿದ ಹಾಲಲೋಚನನೇ ಬಲ್ಲವನು ಹಾಲ ಹಲವನು ಪಾನವ ಮಾಡಿದ ಹಾಲಲೋಚನನೇ ಬಲ್ಲವನು ಆಲಾಪಿಸುತ್ತ ಶಿಲೆಯಾಗಿದ್ದ ಆಲಾಪಿಸುತ್ತ ಶಿಲೆಯಾಗಿದ್ದ ಬಾಲೆ ಅಹಲ್ಯೆಯ ಕೇಳೇನು ರಾಮ 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 ಎಂಬೆರಡಕ್ಷರ ಪ್ರೇಮದಿ ಸಲಗಿತು ಸುಜನರನು ಪ್ರೇಮದಿ ಸಲಗಿತು ಸುಜನರನು ರಾಮ 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 ಅಂಜಿಕೆಯಿಲ್ಲದೆ ಗಿರಿ ಸಾರಿದ ಕಪಿ ಕುಂಜರ ರವಿಸುತ್ತ ಬಲ್ಲವನು ಅಂಜಿಕೆಯಿಲ್ಲದೆ ಗಿರಿ ಸಾರಿದ ಕಪಿ ಕುಂಜರ ರವಿಸುತ್ತ ಬಲ್ಲವನು ಎಂಜಲ ಫಲಗಳ ಹರಿಗರ್ಪಿಸಿದ
ಲಕ್ಷ್ಮಣನೇ ಬಲ್ಲವನು ಕಾಲವನರಿತು ಸೇವೆಯ ಮಾಡಿದ ಲೋಲ ಲಕ್ಷ್ಮಣನೇ ಬಲ್ಲವನು ಯಾಣ ಶಯನ ಶ್ರೀ ವಿಜಯ ವಿಠಲನ ವ್ಯಾಣ ಶಯನ ಶ್ರೀ ವಿಜಯ ವಿಠಲನ ನೀನೆ ಶರಧಿಯ ಎಳೆನು ರಾಮ ರಾಮ ಎಂಬೆಕ್ಷರ ಪ್ರೇಮದಿ ಸಲಗಿತು ಸುಜನರನು ರಾಮ ಎಂಬೆಕ್ಷರ ಪ್ರೇಮದಿ ಸಲಗಿತು ಸುಜನರನು ಪ್ರೇಮದಿ ಸಲಗಿತು ಸುಜನರನು ಪ್ರೇಮದಿ ಸಲಗಿತು ಸುಜನರನು ಇಂದು ನಿನ್ನ ಮೊರೆಯ ಕೊಕ್ಕೆ ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ ಎಂದಿಗಾದರೆನ್ನ ಕಾಯೋ ಎಮ್ಮ ಕಾಯೋ ಕಾಯೋ ಶ್ರೀನಿವಾಸನೇ ಎಂದಿಗಾದರೆಲ್ಲ ಕಾಯೋ ಶ್ರೀನಿವಾಸನೇ
ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ, ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ, ಎಂದಿಗಾದ ನಿನ್ನ ಕಾಯೋ ಶ್ರೀನಿವಾಸನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಶ್ರೀನಿವಾಸನೇ, ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ, ಶ್ರೀನಿವಾಸನೇ, ಶ್ರೀನಿವಾಸನೇ. ಶೇಷಗಿರಿಯ ವಾಸ ಶ್ರೀಶ ದೋಷರಹಿತನೇ, ಏಸು ದಿನಕ್ಕೂ ನಿನ್ನ ಪಾದದಾಸನು ನಾನೇ, ಶೇಷಗಿರಿಯ ವಾಸ ಶ್ರೀಶ ದೋಷರಹಿತನೇ, ಏಸು ದಿನಕ್ಕೂ ನಿನ್ನ ಪಾದದಾಸನು ನಾನೇ, ನಿನ್ನ ಪಾದದಾಸನು ನಾನೇ, ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಶ್ರೀನಿವಾಸನೇ, ಶ್ರೀನಿವಾಸನೇ. ಕಮಲ ನಯನ ಕಾಮಜನಕ ಕರುಣವಾರಿಧಿ, ಕಮಲ ನಯನ ಕಾಮಜನಕ ಕರುಣವಾರಿಧಿ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೆ, ಯಮನಪುರದಿ ಪಾರ್ಥ ಸಾರಥೆ, ಯಮನಪುರದಿ ಶಿಕ್ಷಿಸದಿರು ಪಾರ್ಥ ಸಾರಥೆ, ರಮೆಯ ನಾಳ್ವ ಕಮಲನಾಭ ಹೇ ದಯಾನಿಧೆ, ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಶ್ರೀನಿವಾಸನೇ, ಕಾಯೋ ಶ್ರೀನಿವಾಸನೇ. ಉರಗಶಯನ ಉರಗಶಯನ ಸುರರಿಗೊಡೆಯ ಸಿರಿಯ ರಮಣನೇ, ಉರಗಶಯನ ಸುರರಿಗೊಡೆಯ ಸಿರಿಯ ರಮಣನೇ, ಶರಣಪಾಲ ಬಿರುದು ತೋರಿ ಕೊರೆವ ದೇವನೇ, ಶರಣಪಾಲ ಬಿರುದು ತೋರಿ ಕೊರೆವ ದೇವನೇ, ಕರುಣಿಸೆನಗೆ ಕರುಣಿಸೆನಗೆ ಮುಕುತಿಯನ್ನು ಪುರಂದರ ವಿಠಲನೆ, ಕರುಣಿಸೆನಗೆ ಮುಕುತಿಯನ್ನು ಪುರಂದರ ವಿಠಲನೆ, ಶರಣಪಾಲ ಬಿರುದು ತೋರಿ ಪೊರೆವ ದೇವನೇ, ಶರಣಪಾಲ ಬಿರುದು ತೋರಿ ಪೊರೆವ ದೇವನೇ, ಇಂದು ನಿನ್ನ ಮೊರೆಯ ಕೊಕ್ಕೆ ವೆಂಕಟೇಶನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಎಂದಿಗಾದರೆನ್ನ ಕಾಯೋ ಶ್ರೀನಿವಾಸನೇ, ಶ್ರೀನಿವಾಸನೇ, ಶ್ರೀನಿವಾಸನೇ.
ಹಲೋ ಹಲೋ ಎಲ್ಲ ಆತ್ಮೀಯರೇ, ಅತ್ಯಂತ ಸುಶ್ರಾವ್ಯವಾದ ಸಂಗೀತದೊಂದಿಗೆ ರಸ ಸಂಜೆಯನ್ನು ನಾವು ಆಸ್ವಾದಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮೆಲ್ಲರ ನೆಚ್ಚಿನ ಈ ಕ್ಷೇತ್ರದ ಜನಪ್ರತಿನಿಧಿ, ವಿಧಾನಸಭೆಯಲ್ಲಿ ನಮ್ಮ ಪ್ರತಿಧ್ವನಿಯಾಗಿರುವಂಥ ಕುಮಾರಿ ಭಾಗೀರಥಿ ಮುರಳಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸವಣೂರು ಸೀತಾರಾಮರಯ್ಯವರು ಬುಕ್ಕೆ ನೀಡಿ ಅವರನ್ನು ಸ್ವಾಗತಿಸ್ತಾ ಇದ್ದಾರೆ. ಹಾಗೆ ಚಾರ್ವಾಕದ CA ಬ್ಯಾಂಕಿನ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂಥ ಶ್ರೀ ಗಣೇಶ್ ಉದನಡ್ಕ ಅವರನ್ನು ಕೂಡ ಅತ್ಯಂತ ಸಂತೋಷದಿಂದ ಗೌರವದಿಂದ ನಾವು ಗುರುತಿಸಿ ಅವರನ್ನು ಸ್ವಾಗತಿಸ್ತಾ ಇದ್ದೇವೆ. ಮತ್ತೆ ಪೂಜ್ಯ ವಿದ್ಯಾಭೂಷಣರ ಸಂಗೀತ ಮುಂದುವರಿಯುತ್ತದೆ. ಬಾರೋ ನಿನ್ನ ಮುಖ ತೋರೋ, ಬಾರೋ ನಿನ್ನ ಮುಖ ತೋರೋ, ನಿನ್ನ ಸರಿಯಾರೋ ಜಗಧರ ಶೀಲನೆ ರಂಗಯ್ಯ ರಂಗಯ್ಯ ಕೃಷ್ಣಯ್ಯ ಭಕ್ತರ ಮನೆಗೀಗ ಬಾ ಆ ಅಂದುಗೆ ಕಾಲ್ಗಡಗ ಕಾಲಂದುಗೆ ಕಿರುಗೆಜೆ, ಅಂದುಗೆ ಕಾಲ್ಗಡಗ ಕಾಲಂದುಗೆ ಕಿರುಗೆಜೆ, ಧಿಮ್ ಧಿಮಿ 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 ಜನ್ನುತ್ತಾ, ಅಂದುಗೆ ಕಾಲ್ಗಡಗ ಕಾಲಂದುಗೆ ಕಿರುಗೆಜೆ, ಧಿಮ್ ಧಿಮಿ 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 ಜನ್ನುತ್ತಾ, ರಂಗಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ, ರಂಗಯ್ಯ ಬಾರೋ ಕೃಷ್ಣಯ್ಯ. ಕಂಕಣ ಕರದಲ್ಲಿ ಒನುಂಗುರ ಪೊಳೆಯುತ್ತ, ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನ್ನುತ್ತ, ಕಂಕಣ ಕರದಲ್ಲಿ ಒನುಂಗುರ ಪೊಳೆಯುತ್ತ, ಕಿಂಕಿಣಿ ಕಿಣಿ ಕಿಣಿ ಕಿಣಿರೆನ್ನುತ್ತ, ಪೊಂಗೊಳಲ ನೂದೂತ ಬಾರಯ್ಯ, ಪೊಂಗೊಳಲ ನೂದೂತ ಬಾರಯ್ಯ, ಪೊಂಗೊಳಲ ನೂದೂತ ಬಾರಯ್ಯ, ಬಾರೋ ಕೃಷ್ಣಯ್ಯ.
ಬಾರೋ ಕೃಷ್ಣಯ್ಯ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ವಾಸ ಉಡುಪಿಲಿ ನೆಲೆಯಾದಿ ಕೇಶವನೇ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಯಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ರಂಗಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ನಿನ್ನ ಮುಖ ತೋರೋ ನಿನ್ನ ಸರಿಯಾರೋ ಜಗಧರ ಶೀಲನೇ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಪೊಕ್ಕುಳೊಳು ಗಂಡು ಪಡೆದವರುಂಟೆ ಪೊಕ್ಕುಳೊಳು ಗಂಡು ಪಡೆದವರುಂಟೆ ಉಂಟೆ ಉಂಗುಟದೊಳು ಹೆಣ್ಣು ಪಡೆದವರುಂಟೆ ಏ ಏ ಪೊಕ್ಕುಳೊಳು ಗಂಡು ಪಡೆದವರು ಉಂಗುಟದೊಳು ಹೆಣ್ಣು ಪಡೆದವರುಂಟೆ ಮಿಕ್ಕಾದ ದೇವರಿಗೆ ಮಿಕ್ಕಾದ ದೇವರಿಗೆ ಈ ಸೊಬಗು ಉಂಟೆ ಈ ಸೊಬಗು ಉಂಟೆ ವಿಠಲ 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 ಪುರಂದರ ವಿಠಲ ಪುರಂದರ ವಿಠಲ ನಿಲ್ಲನ ಮೊರೆ ಹೊಕ್ಕೆ ನಿನ್ನನ ಮೊರೆ ಹೊಕ್ಕೆ ವಿಠಲ
ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ಎಂಟು ಏಳನ್ನು ಕಳೆದುದರಿಂದೆ ಬಂಟರೈವರ ತುಳಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ತುಂಟಕನೊಬ್ಬನ ತರಿದುದರಿಂದೆ ಬಂಟನಾಗಿ ಬಂದೆನೋ ರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ನಾನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನ್ನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನ್ನು ಕಂಡೆ ರಂಭೆ ಊರ್ವಶಿ ಮೇಳವ ಕಂಡೆ ತುಂಬುರು ಮುನಿ ನಾರದರನ್ನು ಕಂಡೆ ಅಂಬುಜೋದ್ಭವ ರುದ್ರರ ಕಂಡೆ ಶಂಬರಾರಿಪಿತನೇ ರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ನಾನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ನಾಗಶಯನನ ಮೂರುತಿ ಕಂಡೆ ಭೋಗಿ ಭೂಷಣ ಶಿವನನು ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಭಾಗವತರ ಸಮ್ಮೇಳವ ಕಂಡೆ ಕಾಗಿ ನೆಲೆಯಾಗಿ ಕೇಶವನ ಕಂಡೆ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದ ನಾನು ಕಂಡೆ ಸೃಷ್ಟಿಗೀಶನೇ ಶ್ರೀರಂಗಶಾಹಿ ಇಷ್ಟು ದಿನ ಈ ವೈಕುಂಠ ಎಷ್ಟು ದೂರವೋ ಎನ್ನುತ್ತಲಿದ್ದೆ ದೃಷ್ಟಿಯಿಂದಲೇ ನಾನು ಕಂಡೆ ದೃಷ್ಟಿಯಿಂದಲೇ ನಾನು ಕಂಡೆ ನಾನು ಕಂಡೆ ನಾನು ಕಂಡೆ ನಾನು ಕಂಡೆ ನಾನು ಕಂಡೆ
ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಕೃಷ್ಣ ಬೇಗನೆ ಬಾರೋ ಮುಖವನೇ ತೋರೋ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನೇ ತೋರೋ ಓ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನೇ ತೋರೋ ಬೇಗನೆ ಬಾರೋ ಮುಖವನೇ ತೋರೋ ಬೇಗನೆ ಬಾರೋ ಮುಖವನೇ ತೋರೋ ಬೇಗನೆ ಬಾರೋ ಮುಖವನೇ ತೋರೋ ಕೃಷ್ಣ ನೀ ಬೇಗನೆ ಬಾರೋ ಬಾರೋ ಕಾಲಲಂದುಗೆ ಗೆಜ್ಜೆ ಕಾಲಲಂದುಗೆ ಗೆಜ್ಜೆ ನೀಲದ ಮಾವುಲಿ ಕಾಲಲಂದುಗೆ ಗೆಜ್ಜೆ ನೀಲದ ಮಾವುಲಿ ನೀಲವರ್ಣನೆ ನಾಟ್ಯವಾಡುತ್ತ ಬಾರೋ ನೀಲವರ್ಣನೆ ನಾಟ್ಯವಾಡುತ್ತ ಬಾರೋ ನೀಲವರ್ಣನೆ ನಾಟ್ಯವಾಡುತ್ತ ಬಾರೋ ಕೃಷ್ಣ ನೀ ಬೇಗನೆ ಬಾರೋ ಬಾರೋ ಉಡಿಯಲ್ಲಿ ಉಡುಗೆಜ್ಜೆ ಉಡಿಯಲ್ಲಿ ಉಡುಗೆಜ್ಜೆ ಬೆರಳಲ್ಲಿ ಉಂಗುರ ಉಡಿಯಲ್ಲಿ ಉಡುಗೆಜ್ಜೆ ಬೆರಳಲ್ಲಿ ಉಂಗುರ ಕೊರಳೋಡು ಹಾಕಿದ ವೈಜಯಂತಿ ಮಾಲೆ ಕೊರಳೋಡು
ಹಾಕಿದ ವೈಜಯಂತಿ ಮಾತೆ ಕೃಷ್ಣ ನೀ ಬೇಗನೆ ಬಾರೋ ಬಾರೋ. ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಕಾಶಿ ಪೀತಾಂಬರ ಕೈಯಲ್ಲಿ ಕೊಳಲು ಪೂಸಿದ ಶ್ರೀಗಂಧ ಮೈಯೋಳು ಘಮ ಘಮ ಪೂಸಿದ ಶ್ರೀಗಂಧ ಮೈಯೋಳು ಘಮ ಕೃಷ್ಣ ನೀ ಬೇಗನೆ ಬಾರೋ ಬಾರೋ. ತಾಯಿಗೆ ಬಾಯಲ್ಲಿ ತಾಯಿಗೆ ಬಾಯಲ್ಲಿ ಮೂಜಗವ ತೋರಿದ ತಾಯಿಗೆ ಬಾಯಲ್ಲಿ ಮೂಜಗವ ತೋರಿದ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀಕೃಷ್ಣ ತಾಯಿಗೆ ಬಾಯಲ್ಲಿ ತಾಯಿಗೆ ಬಾಯಲ್ಲಿ ಮೂಜಗವ ತೋರಿದ ತಾಯಿಗೆ ಬಾಯಲ್ಲಿ ಮೂಜಗವ ತೋರಿದ ತಾಯಿಗೆ ಬಾಯಲ್ಲಿ ಕೊಟ್ಟುದನು ಉಣ್ಣ ಕೃಷ್ಣ ಕೊಟ್ಟುದನು ಉಣ್ಣ ಮುಕ್ಕುವನು ಮಣ್ಣ ಕೊಟ್ಟುದನು ಉಣ್ಣ ಮುಕ್ಕುವನು ಮಣ್ಣ ಆಯಿಗೆ ತೆರೆಯಿಸಲಿ ನಮ್ಮ ಕಣ್ಣ ಕೃಷ್ಣ ತೆರೆಯಿಸಲಿ ನಮ್ಮ ಕಣ್ಣ ತಾಯಿಗೆ ಬಾಯಲ್ಲಿ ಮೂಜಗವ ತೋರಿದ
ಜಗದೋದ್ಧಾರಕ ನಮ್ಮ ಉಡುಪಿ ಶ್ರೀ ಕೃಷ್ಣ ಕೃಷ್ಣ ನೀ ಬೇಗನೆ ಬಾರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಬೇಗನೆ ಬಾರೋ ಮುಖವನ್ನೇ ತೋರೋ ಕೃಷ್ಣ ನೀ ಬೇಗನೆ ಬಾರೋ 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 ನಿರ್ನಂಬಿದೆ ಮಧ್ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ನಿರ್ನಂಬಿದೆ ಮಧ್ಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ಶರಣ ಜನರ ಸಂಸಾರ ಮಹಾಭಯ ಹರಣ ಕರುಣ ಸಿರಿ ಪಾಂಡುರಂಗ ನಂಬಿದೆ ಅಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ನೆರೆದಿಗ ಬಹು ಜನರೊಳು ಇದ್ದರು ಮನ ಸ್ಥಿರವಿಡು ನಿನ್ನಲಿ ಪಾಂಡುರಂಗ ನೆರೆದಿಗ ಬಹು ಜನರೊಳು ಇದ್ದರು ಮನ ಸ್ಥಿರವಿಡು ನಿನ್ನಲಿ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ಪರಿಪರಿ ಕೆಲಸವು ನಿನ್ನ ಮಹಾಪೂಜೆ ನಿರುತಯ ನಗೆ ಕೊಡು ಪಾಂಡುರಂಗ ತೆರೆ ನಂಬಿದೆ ಅಹೃದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ 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 ಪರದೇವನೆ ನಿನ್ನ ಲೀಲಾ ಸ್ಮೃತಿಯನ್ನು ನಿರುತಯ ನಗೆ ಕೊಡು ಪಾಂಡುರಂಗ
ಸ್ಮೃತಿಯನು ನಿರುತಯನಗೆ ಕೊಡು ಪಾಂಡುರಂಗ. ಪರರಾಪೇಕ್ಷೆಯ ಬಿಡಿಸಿ ನಿರಂತರ, ಪರರಾಪೇಕ್ಷೆಯ ಬಿಡಿಸಿ ನಿರಂತರ, ಪರಗತಿ ಪಥ ತೋರೋ ಪಾಂಡುರಂಗ. ಪರರಾಪೇಕ್ಷೆಯ ಬಿಡಿಸಿ ನಿರಂತರ, ಪರಗತಿ ಪಥ ತೋರೋ ಪಾಂಡುರಂಗ. ನಂಬಿದೆ ಮಧುದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ಪಾಂಡುರಂಗ 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 ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ಸುಖವಾಗಲಿ ಬಹು ದುಃಖವಾಗಲಿ ಸಖನೀನಾಗಿರು ಪಾಂಡುರಂಗ. ನಿಖಿಲಾಂತರ್ಗತ ವ್ಯಾಸ ಢಲ ತವ, ನಿಖಿಲಾಂತರ್ಗತ ವ್ಯಾಸ ಢಲ ತವ, ಮುಖ ಪಂಕಜ ತೋರೋ ಪಾಂಡುರಂಗ. ನಿಖಿಲಾಂತರ್ಗತ ವ್ಯಾಸ ವಿಠಲ ತವ, ಮುಖ ಪಂಕಜ ತೋರೋ ಪಾಂಡುರಂಗ. ನಂಬಿದೆ ಮಧ್ಯದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ಶರಣ ಜನರ ಸಂಸಾರ ಮಗಾಭಯ ಹರಣ ಕರುಣ ಸಿರಿ ಪಾಂಡುರಂಗ. ನಂಬಿದೆ ಮಧ್ಯದಯ ಮಂಟಪದೊಳು ಪರಿಶೋಭಿಸುತ್ತಿರು ಪಾಂಡುರಂಗ. ಪಾಂಡುರಂಗ 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 ಪಾಂಡುರಂಗ. ಸತ್ಯವಂತರ ಸಂಗವಿರನು, ಸತ್ಯವಂತರ ಸಂಗವಿರನು, ತೀರ್ಥವೇತಕ್ಕೆ ಸತ್ಯವಂತರ ಸಂಗ ಇರಲು ತೀರ್ಥವೇತಕ್ಕೆ. ನಿತ್ಯ ಜ್ಞಾನಿಯಾದ ಮೇಲೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ, ಯಾತಕ್ಕೆ
ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕ್ಕೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ. ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ದೇತಕೆ, ಮಾನಹೀನನಾಗಿ ಬಾಳ್ವ ಮನುಜನೇತಕೆ, ತಾನು ಉಣ್ಣದೆ ಪರರಿಗಿಕ್ಕದ ಧನವಿದ್ದೇತಕೆ, ಮಾನಹೀನನಾಗಿ ಬಾಳ್ವ ಮನುಜನೇತಕೆ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ, ಜ್ಞಾನವಿಲ್ಲದೆ ನೂರು ಕಾಲ ಬದುಕಲೇತಕೆ, ತೊರೆದವಗೆ ಭೋಗವೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ. ಮಾತು ಕೇಳದೆ ಮಲತು ನಡೆವ ಮಕ್ಕಳೇತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕೆ, ಮಾತು ಕೇಳದೆ ಮಲತು ನಡೆ ಮಕ್ಕಳೇತಕೆ, ಪ್ರೀತಿ ಇಲ್ಲದೆ ಎಡೆಯಲಿಕ್ಕಿದ ಅನ್ನವೇತಕೆ, ನೀತಿಯರಿತು ನಡೆಯದಿರುವ ಬಂಟನೇತಕೆ, ನೀತಿಯರಿತು ನಡೆಯದಿರುವ ಬಂಟನೇತಕೆ, ಸೋತು ಹೆಣ್ಣಿಗೆ ಹೆದರಿ ನಡೆವ ಪುರುಷನೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ. ಸನ್ನೆಯರಿತು ನಡೆಯದಿರುವ ಸತಿಯಿದೇತಕೆ, ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕೆ, ಸನ್ನೆಯರಿತು ನಡೆಯದಿರುವ ಸತಿಯಿದೇತಕೆ, ಮುನ್ನ ಕೊಟ್ಟು ಪಡೆಯದನ್ನು ಬಯಸಲೇತಕೆ, ಅನ್ನಡೆಯ ನಡೆಸದಿರುವ ದೊರೆಯು ಏತಕೆ, ಅನ್ನಡೆಯ ನಡೆಸದಿರುವ ದೊರೆಯು ಏತಕೆ, ಕೇಶವನಲ್ಲದ ದೈವವೇತಕೆ, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ, ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಸತ್ಯವಂತರ ಸಂಘವಿರಲು, ಸತ್ಯವಂತರ ಸಂಘವಿರಲು, ಸತ್ಯವಂತರ ಸಂಘವಿರಲು ತೀರ್ಥವೇತಕೆ. ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯಾತಕೆ, ಚಿಂತೆಯಾತಕೆ,
ಕಾರಣಿಕೊದ ಬಾಲನೂರ ಬತ್ತು ತೂಲಿ ಕಾರಣಿಕೊದ ಬಾಲನೂರ ಬತ್ತು ತೂಲಿ ತಾರಕರ ಕಸನೇರ್ ಕೆರ್ನೆ ಪಳ್ಳಿ ಲೋಕೊಂಗೀಶ್ವರನೊಂಜಿ ಸೇಜದ ಬಲ್ಮೆ ಲೋಕೊಂಗೀಶ್ವರನೊಂಜಿ ಸೇಜದ ಬಲ್ಮೆ ಮೋಕೆಡು ಉಮೆ ಬೆಲ್ದಿ ತಪಸ್ದ ಮೈಮೆ ಮೋಕೆಡು ಉಮೆ ಬೆಲ್ದಿ ತಪಸ್ದ ಮೈಮೆ ಕಾರಣಿಕೊದ ಬಾಲನೂರ ಬತ್ತು ತೋಲೆ ಕಾರಣಿಕೊದ ಬಾಲನೂರ ಬತ್ತು ತೋಲೆ ತಾರಕರ ಕಸನೇರು ಕೆರ್ನೆ ಪಳ್ಳಿ ತಾರಕರ ಕಸನೇರು ಕೆರ್ನೆ ಪಳ್ಳಿ ಕಾರಣಿಕೊದ ಬಾಲನೂರ ಬತ್ತು ತೋಲೆ ಬತ್ತು ತೋಲೆ ಬತ್ತು ಲೋಕೊಂಗೀಶ್ವರನೊಂಜಿ ಸೇಜದ ಬಲ್ಮೆ ಲೋಕೊಂಗೀಶ್ವರನೊಂಜಿ ಸೇಜದ ಬಲ್ಮೆ ಮೋಕೆಡು ಉಮೆ ಬೆಲ್ದಿ ತಪಸ್ದ ಮೈಮೆ ಲೋಕೊಂಗೀಶ್ವರನೊಂಜಿ ಸೇಜದ ಬಲ್ಮೆ ಮೋಕೆಡು ಉಮೆ ಬೆಲ್ದಿ ತಪಸ್ದ ಮೈಮೆ ಕಾರಣಿಕೊದ ಬಾಲನೂರ ಬತ್ತು ತೋಲೆ ತಾರಕರ ಕಸನೇರು ಕೆರ್ನೆ ಪಳ್ಳಿ ತಾರಕರ ಕಸನೇರು ಕೆರ್ನೆ ಪಳ್ಳಿ ಮೂಜಿ ಲೋಕೋದ ಕಷ್ಟ ಪರಿಹಾರೋಗಾದು ಆಜಿ ಮೋಣೆದ ಚೋದಿ ಗೋದ ಬಾಲೆಯಾರು ಮೂಜಿ ಲೋಕೋದ ಕಷ್ಟ ಪರಿಹಾರೋಗಾದು ಆಜಿ ಮೋಣೆದ ಚೋದಿ ಗೋದ ಬಾಲೆಯಾರು ಉದಿತದ ದುಷ್ಟರೆ ಬಿದೆನು ಮದಿಪುದ ಭಕ್ತರೇ ಉದಿತ ದುಷ್ಟ
ಕಾಯ ಕಾರಣಿ ಕುದ ಬತ್ತು ತೂರೇ ರಕ್ಕಸ ನೀರು ಕೆರ್ನಿ ಪಂಡೆ ರಕ್ಕಸ ನೀರು ಕೆರ್ನಿ ನಲಿಪುನ ಮಯಿಲದ ಮಿತ್ ಸವಾರಿ ನಾಡ ಪುಂಚೋಡೋ ನಾಗಾವತಾರಿ ನಲಿಪುನ ಮಯಿಲದ ಮಿತ್ ಸವಾರಿ ನಾಡ ಪುಂಚೋಡೋ ನಾಗಾವತಾರಿ ಕುಕ್ಕೆದ ಮಳ್ಳ ಉಳ್ಳಾಯ ಕೆಡುತ್ತೂಪೆ ಕಣ್ಣು ಮೂಡಾದಿ ಕಾರಣಿ ಕೊದ ತೋಲೆ ರಕ್ಕಸ ನೀರು ಕೆರ್ನೆ ಪಂಡೆ ಕಾರಣಿ ಕೊದ ಬಾಲೆನೂರ ಕಾರಣಿ ಕೊದ ಬಾಲೆನೂರ ಕಾರಣಿ ಕೊದ ಬಾಲೆನೂರ ಬತ್ತು ತೂರೇ ಬತ್ತು ತೂರೇ ಬತ್ತು ಇಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲ ಎಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೇ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣನ ಎಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ
ಚರಾಚರದೊಳಗೆ ಅಜಾಂಡದ ಆಚೆ ಈಚೆಯರಿ ಅಜಾಂಡದ ಆಚೆ ಈಚೆಯರಿ ಖೇಚರೇಂದ್ರನ ಸುತನ ರಥದ ಚೌಕಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ಬೀಚುಕೊಳ್ಳದ ಪುರಂದರ ವಿಠಲನ ಪುರಂದರ ವಿಠಲನ ಲೋಚನಾಗ್ರದಲ್ಲಿ ಗೋವಿಯ ಚೆಲ್ವ ಕೃಷ್ಣ ನೋಡಿದಿರಿ ರಂಗನ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲ ಎಂದು ಬಲ್ಲ ಜಾಣರೇ ಪಿಳ್ಳಂಗೋವಿಯ ಚೆಲ್ವ ಕೃಷ್ಣ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ರಂಗನಯಲ್ಲಿ ನೋಡಿದಿರಿ ರಂಗನಯಲ್ಲಿ ನೋಡಿದಿರಿ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು ನವಯೌವನ ಮೋಹನಾಂಗೆಯರ ರೂಪವ ನವಯೌವನ ಮೋಹನಾಂಗೆಯರ ರೂಪವ ಎವೆಯಿಕ್ಕದಲೆ ನೋಡ್ವ ಎವೆಯಿಕ್ಕದಲೆ ನೋಡ್ವ ನೋಟ ನಿನ್ನದಯ್ಯ ತನು ನಿನ್ನದು ಜೀವನ ನಿನ್ನದು ತನು ನಿನ್ನದು ಜೀವನ ನಿನ್ನದು ರಂಗ ತನು ನಿನ್ನದು ಜೀವನ ನಿನ್ನದು ರಂಗ ನಿನ್ನದು
ಅನುದಿನದಲ್ಲಿ ಬಾಗೋ ಸುಖ ದುಃಖ ನಿನ್ನದಯ್ಯ ಅನುದಿನದಲ್ಲಿ ಬಾಗೋ ಸುಖ ದುಃಖ ನಿನ್ನದಯ್ಯ ಸುಖ ದುಃಖ ನಿನ್ನದಯ್ಯ ಜೀವನ ನಿನ್ನದು ಜೀವನ ನಿನ್ನದು ನಿನ್ನದು ಸವಿನುಡಿ ವೇದ ಪುರಾಣ ಶಾಸ್ತ್ರಗಳ ಕಿವಿಗೊಟ್ಟು ಕೇಳುವ ಕಥೆ ನಿನ್ನದು ನವಯೌವನ ಮೋಘನಾಂಗೆಯರ ರೂಪವ ಎವೆ ಇಕ್ಕದಲೆ ನೋಡುವ ನೋಟ ನಿನ್ನದಯ್ಯ ಜೀವನ ನಿನ್ನದು ಜೀವನ ನಿನ್ನದು ಜೀವನ ನಿನ್ನದು ಒಡಗೂಡಿ ಗಂಧ ಕಸ್ತೂರಿ ಪರಿಮಳವಿಲ್ಲ ಬಿಡದೆ ಲೇಪಿಸಿ ಕೊಂಬ ಇದೇಗ ನಿನ್ನದು ಒಡಗೂಡಿ ಗಂಧ ಕಸ್ತೂರಿ ಪರಿಮಳವಿಲ್ಲ ಬಿಡದೆ ಲೇಪಿಸಿ ಕೊಂಬ ಇದೇಗ ನಿನ್ನದು ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ ಷಡುರಸದನ್ನಕ್ಕೆ ನಲಿದಾಡುವ ಜಿಹ್ವೆ ಕಡು ರುಚಿ ಕೊಂಡರೆ ಆ ರುಚಿ ನಿನ್ನದಯ್ಯ ಜೀವನ ನಿನ್ನದು ಜೀವನ ನಿನ್ನದು ಜೀವನ ನಿನ್ನದು ಮಾಯಾ ಪಾಶದ ಬಲೆಯೊಳು ಸಿಕ್ಕಿ ತೊಳಗುವ ಕಾಯ ಪಂಚೇಂದ್ರಿಯಗಳು ನಿನ್ನವೂ ಮಾಯಾ ಪಾಶದ ಬಲೆಯೊಳು ಸಿಕ್ಕಿ ತೊಳಗುವ ಕಾಯ ಪಂಚೇಂದ್ರಿಯಗಳು ನಿನ್ನವೂ ಕಾಯ ಜಪಿತ ಕಾಗಿ ನೆಲೆಯಾಗಿ ಕೇಶವ ಕಾಯ ಜಪಿತ ಕಾಗಿ ನೆಲೆಯಾಗಿ ಕೇಶವರಾಯ ನೀನಲ್ಲದೆ ಕಾಯ ಜಪಿತ ಕಾಗಿ ನೆಲೆಯಾಗಿ ಕೇಶವರಾಯ ನೀನಲ್ಲದೆ ನರರು ಸ್ವತಂತ್ರರೇ ಕಾಯ ಜಪಿತ ಕಾಗಿ ನೆಲೆಯಾಗಿ ಕೇಶವರಾಯ ನೀನಲ್ಲದೆ ನರರು ಸ್ವತಂತ್ರರೇ ಜೀವನ ನಿನ್ನದು ಜೀವನ ನಿನ್ನದು ಅನುದಿನದಲ್ಲಿ ಬಾಹೋ ಸುಖ ದುಃಖ ನಿನ್ನದಯ್ಯ ಸುಖ ದುಃಖ ನಿನ್ನದಯ್ಯ ಜೀವನ ನಿನ್ನದು ಜೀವನ ನಿನ್ನದು ರಂಗ ರಂಗ
अपरोक्षीकृत श्रीशः समुपेक्षित भावजग अपेक्षित प्रदातान्यो राघवेन्द्र न विद्यते ये तपो विद्या विरक्त्यादि सद्गुणौघकरानकं वादिराज गुरून् वन्दे वन्दे हयग्रीव दयाश्रयान् हयग्रीव दयाश्रयान् ಎಷ್ಟು ಸಾಹಸವಂತ ಹನುಮಂತ ನೀನೇ ಬಲವಂತ ದಿಟ್ಟ ಮೂರುತಿ ಬಳಿರೆ ಬಳಿರೆ ಹನುಮಂತ ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಅಟ್ಟುವ ಖಳರೆದೆ ಮೆಟ್ಟಿ ತುಡಿದು ತಲೆ ಕುಟ್ಟಿ ಚಡಾಡಿದ ದಿಟ್ಟನಿ ನಗುದೋ ಅಟ್ಟುವ ಖಳರೆದೆ ಮೆಟ್ಟಿ ತುಡಿದು ತಲೆ ಕುಟ್ಟಿ ಚಡಾಡಿದ ದಿಟ್ಟನಿ ನಗುದೋ ಎಷ್ಟು ಸಾಹಸವಂತ ನೀನೇ ಬಲವಂತ ದಿಟ್ಟ ಮೂರ್ತಿ ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ರಾಮರಪ್ಪಣೆಯಿಂದ ಶರಧಿಯ ದಾಟಿ ಆಮಗಲಂಕೆಯ ಕಂಡ ಕಿರೀಟಿ ರಾಮರಪ್ಪಣೆಯಿಂದ ಶರಧಿಯ ದಾಟಿ ಆಮಗಲಂಕೆಯ ಕಂಡ ಕಿರೀಟಿ ಸ್ವಾಮಿಯ ಕಾರ್ಯವ ಪ್ರೇಮದಿ ನಡೆಸಿದಿ ಈ ಮಹಿಯೊಳು ನಿನಗಾರೈ ಸಾಟಿ ಸುರನ ಪುರವನೆ ನೋಡಿ ಭರದಿ ಶ್ರೀರಾಮರ ಸ್ಮರಣೆಯ ಮಾಡಿ ದೂರದಿಂದ ಸುರ ಪುರವನೆ ನೋಡಿ ಭರದಿ ಶ್ರೀರಾಮರ ಹಾರಿದೆ ಹರುಷದಿ ಹಾರಿದೆ ಹರುಷದಿ ಹರಿಸಿ ಲಂಕಿಡಿಯನು ವಾರಿದ ಸಾಹಸವಂತ ನೀನೇ ಬಲವಂತ ಮೂರ್ತಿ ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ರಾಮರ ಕ್ಷೇಮವ ರಮಣಿಗೆ ಪೇಳಿ ತಾಮಸ ಮಾಡದೆ ಮುದ್ರಿಕೆ ನೀಡಿ ಪ್ರೇಮದಿ ಜಾನಕಿ ಗುರುಗನು ಕೊಡಲಾಗ ಮಘವನದೊಳು ಫಲವನು ಬೇಡಿ ಕಣ್ಣಿಗೆ ಪ್ರಿಯವಾದ ಹಣ್ಣನು ಕೊಯ್ದು ಹಣ್ಣಿನ ನೇವದಲ್ಲಿ ಅಸುರರ ಕೊಯ್ದು ಕಣ್ಣಿಗೆ ಪ್ರಿಯವಾದ
ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಗಿಸುತ್ತ ಕುಣಿದಾಡುತ್ತ ಕೂಗಿ ಬೊಬ್ಬಿಡುತ್ತ ಇಣಿಕಿ ನೋಡುತ್ತ ಅಸುರರ ನಣಗಿಸುತ್ತ ಝಣ ಝಣ ಝಣರೆನೆ ಬಾಲದ ಗಂಟೆಯು ಮನದಿ ಶ್ರೀರಾಮರ ಪಾದವ ನೆನೆಯುತ್ತ ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳಂ ಶ್ರೀರಾಮಚಂದ್ರ ಮೂರ್ತಿಗೆ ಮಂಗಳಂ ಸೀತಾದೇವಿ ಚರಣಗಳಿಗೆ ಮಂಗಳವೆಲ್ಲುತ್ತ ಲಂಕೆಯ ಸುತ್ತು ತಂಗಿಸಿ ಅಸುರನ ಗಡ್ಡಕ್ಕೆ ಹಿಡಿದ ಎಷ್ಟು ಸಾಗಸವಂತ ನೀನೇ ಬಲವಂತ ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಕುರುಗ ಕರದಲ್ಲಿ ಸೀತೆಯ ಕ್ಷೇಮವ ರಾಮರಿಗೇಳಿ ಪ್ರೀತಿಯಿಂ ಕೊಟ್ಟ ಕುರುಗ ಕರದಲ್ಲಿ ಸೇತುವೆ ಕಟ್ಟಿ ಚತುರಂಗ ಬಲಸಗ ಮುತ್ತಿತು ಲಂಕೆಯ ಸೂರೆಗೈಯುತ್ತಲಿ ರಾವಣ ಮೊದಲಾದ ರಾಕ್ಷಸರ ಕೊಂದು ರಾಕ್ಷಸರ ಕೊಂದು ಭಾವ ಶುದ್ಧದಲ್ಲಿ ವಿಭೀಷಣ ಬಾಳೆಂದು ಮೊದಲಾದ ರಾಕ್ಷಸರ ಕೊಂದು ಭಾವ ಶುದ್ಧದಲ್ಲಿ ವಿಭೀಷಣ ಬಾಳೆಂದು ದೇವಿ ಸೀತೆಯ ಒಡಗೊಂಡ ಯೋಧರಿ ದೇವ ಶ್ರೀರಾಮ ರಾಜ್ಯವಾಡಿದರು ಶಂಖ ದೈತ್ಯನ ಕೊಂದೆ ಶರಣು ಶರಣಯ್ಯ ಶಂಖಗಿರಿಯಲಿ ನಿಲ್ದ ಹನುಮಂತರಾಯ ಪಂಕಜಾಕ್ಷ ಹಯವದನ ಕಟಕದಿ ಬಿಂಕದಿ ಪಡೆದೆಯು ರಾಜನ ಪದವಿಯ ದೇವಿ ಸೀತೆಯ ಒಡಗೊಂಡ ಯೋಧದಿ ದೇವ ಶ್ರೀರಾಮ ರಾಜ್ಯ ಮಾಡಿದರು ಎಷ್ಟು ಸಾಗಸವ ನೀನೇ ಬಲವಂತ ಬಳಿರೆ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಬಳಿರೆ ಹನುಮಂತ ಸತ್ತರೆ ಪೂಜೆಯ ವೇಳೆಗೆ ಅಕ್ಕರ ಉಳ್ಳ ಚೊಕ್ಕಪುರಂದರ ವಿಠಲನ ಹಬ್ಬದ ಲಕ್ಷ್ಮೀ ಬಾರ ನೌಮನಿ ಸೌಭಾಗ್ಯ ಲಕ್ಷ್ಮೀ ಬಾರಂ ಮಂಗಳಂ 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 ನ ಜಾನೆ ಕರ್ಮ ಯತ್ಕಿಂಚಿತ್ ನಾಪಿ ಲೌಕಿಕಂ ವೈದಿಕೆ ನ ನಿಷೇಧ ವಿಧಿ ವಿಷ್ಣೋ ವಿಷ್ಣೋ ತವ ದಾಸೋಸ್ಮಿ ಕೇವಲಂ ತವ ದಾಸೋಸ್ಮಿ ಕೇವಲಂ ತವ ದಾಸೋಸ್ಮಿ ಕೇವಲಂ ಮಂಗಳಂ 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 ಸರ್ವಗುಣ ಸಂಪೂರ್ಣಃ ಸರ್ವದೋಷ ವಿವರ್ಜಿತಃ ಪ್ರೀಯತಾಂ ಪ್ರೀತಯೇವ ಅಲಂ ಅಲಂ ವಿಷ್ಣುರ್ಮೇ ಪರಮಸುಹೃತ್ ಪ್ರೀತಯೇವ ಅಲಂ ವಿಷ್ಣುರ್ಮೇ ಪರಮಸುಹೃತ್
ಪರಮ ಮಂಗಳಂ 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 ಸುಮಾರು 2 ಗಂಟೆಗಳ ಕಾಲ ನಡೆದ ಭಕ್ತಿ ಸಂಗೀತ ಕಾರ್ಯಕ್ರಮ ಇದೀಗ ಸಂಪನ್ನಗೊಂಡಿದೆ. ಕಾರ್ಯಕ್ರಮ ನಡೆಸಿಕೊಟ್ಟವರು ಸಂಗೀತ ಕಲಾರತ್ನ ಡಾಕ್ಟರ್ ವಿದ್ಯಾಭೂಷಣ ಬೆಂಗಳೂರಿವರು. ಇವರನ್ನ ನಮ್ಮೆಲ್ಲರ ಪರವಾಗಿ ಹೃತ್ಪೂರ್ವಕವಾಗಿ ಅಭಿನಂದಿಸ್ತಾ ಇದ್ದೇವೆ. ಸವಣೂರು ಸೀತಾರಾಮಯ್ಯಗಳು ಇವರಿಗೆ ಹಾರ ಹಾಕಿ ಶಾಲು ಹೊದಿಸಿ ಅವರನ್ನು ಗೌರವಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಇವರೊಂದಿಗೆ ಸಹಕರಿಸಿದವರು ಪಿಟೀಲ್ನಲ್ಲಿ ವಿಶ್ವಜಿತ್ ಮತ್ತೂರ್ ಅವರು, ಇವರಿಗೂ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಹಾಗೆ ಮೃದಂಗದಲ್ಲಿ ಸಹಕರಿಸುವವರು ವಿದ್ವಾನ್ ನಾಗೇಂದ್ರ ಪ್ರಸಾದ್ ಅವರು. ಸರ್, ತಮಗೂ ಹೃತ್ಪೂರ್ವಕ ಅಭಿನಂದನೆಗಳು. ಹಾಗೆ ತಬಲದಲ್ಲಿ ಸಾಥ್ ನೀಡಿದವರು ವಿದ್ವಾನ್ ಸುದತ್ತ ಶ್ರೀಪಾದ್ ಅವರು. ಸರ್, ತಮಗೂ ಹೃತ್ಪೂರ್ವಕವಾದ ಅಭಿನಂದನೆಗಳನ್ನು ಸಲ್ಲಿಸ್ತಾ ಇದ್ದೇವೆ. ಮುಂದಕ್ಕೆ ಇದೇ ವೇದಿಕೆಯಲ್ಲಿ ಸ್ನೇಹರಶ್ಮಿ ಸಭಾ ಕಾರ್ಯಕ್ರಮ ಇನ್ನು ಕೆಲವೇ ಕ್ಷಣಗಳಲ್ಲಿ ನಡೀತದೆ. ತಾವೆಲ್ಲರೂ ಉಪಸ್ಥಿತರಿದ್ದು ಸಮಾರಂಭವನ್ನು ಚೆಂದ ಕಾಣಿಸಿಕೊಡ್ಬೇಕು ಅಂತೇಳಿ ನಮ್ಮನ್ನ ವಿನಂತಿ ಮಾಡ್ತಾ ಇದ್ದೇವೆ. ಸವಣೂರಿನ ಸುಂದರ ಪರಿಸರದಲ್ಲಿ ರಶ್ಮಿ ನಿವಾಸದ ಈ ಮನೆಯಲ್ಲಿ 18ನೇ ವರ್ಷದ ಸ್ನೇಹ ರಶ್ಮಿ ಇಂಟರ್ ಕ್ಲಬ್ ಫೆಲೋಶಿಪ್ ಮೀಟ್ ಇದೀಗ ಸಮಾರಂಭ ಕೆಲವೇ ಕ್ಷಣಗಳಲ್ಲಿ ನಾವು ಪ್ರಾರಂಭ ಮಾಡ್ತೇವೆ. ಆಗಮಿಸಿದ ಎಲ್ಲ ರೋಟರಿ ಮಿತ್ರರು, ಆಹ್ವಾನಿತರು, ಲಯನ್ ಮಿತ್ರರು ತಮ್ಮ ಆಸನಗಳನ್ನು ಸ್ವೀಕರಿಸಿ ಸಮಾರಂಭದಲ್ಲಿ ಪಾಲ್ಗೊಳ್ಳಬೇಕು ಅಂತೇಳಿ ನಿಮ್ಮನ್ನ ವಿನಂತಿ ಮಾಡ್ತಾ ಇದ್ದೇವೆ. ನಮ್ಮ ಕಾರ್ಯಕ್ರಮ ಕೇವಲ 1 ಗಂಟೆಯಲ್ಲಿ ಮುಗಿಯುತ್ತದೆ.
ಸಮಾರಂಭದ ಅಧ್ಯಕ್ಷರಾದ ಸುಳ್ಯ ರೋಟರಿ ಸಂಸ್ಥೆಯ ಅಧ್ಯಕ್ಷ ರೊಟೇರಿಯನ್ ಆನಂದ ಖಂಡಿಗೆ ಅವರು ದಯವಿಟ್ಟು ವೇದಿಕೆಗೆ ಬರಬೇಕು. ಹಾಗೆ ರೊಟೇರಿಯನ್ HR ಕೇಶವ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರು ದಯವಿಟ್ಟು ವೇದಿಕೆ ಬರಬೇಕು. ಅವರನ್ನ ರೊಟೇರಿಯನ್ ಸೀತಾರಾಮ್ ರೈಗಳು ವೇದಿಕೆ ಬರಮಾಡಿಕೊಳ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿ ಲಯನ್ ಗೀತಾ ಪ್ರಕಾಶ್ ಎ PMJF ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಅವರನ್ನ ವೇದಿಕೆಗೆ ಬರಮಾಡಿಕೊಳ್ಬೇಕು. ರೊಟೇರಿಯನ್ ಜಯರಾಜ್ ಭಂಡಾರಿ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಪುತ್ತೂರು ಅವರನ್ನ ದಯವಿಟ್ಟು ವೇದಿಕೆ ಬರಮಾಡಿಕೊಳ್ಬೇಕು. ರೊಟೇರಿಯನ್ B ರಾಧಾಕೃಷ್ಣ ಪರಾಯಿ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅವರನ್ನ ದಯವಿಟ್ಟು ವೇದಿಕೆ ಬರಮಾಡಿಕೊಳ್ಬೇಕು. ಹಾಗೆ ಸುಳ್ಯ ಲಯನ್ಸ್ ಕ್ಲಬ್ನ ಅಧ್ಯಕ್ಷ ವೀರಪ್ಪಗೌಡ ಕೆ ಅವರನ್ನ ವೇದಿಕೆ ಬರಮಾಡಿಕೊಳ್ಬೇಕು. ಹಾಗೆ ಎಲ್ಲ ಸಂಸ್ಥೆಯ ಕಾರ್ಯದರ್ಶಿಗಳು ರೊಟೇರಿಯನ್ ಕಸ್ತೂರಿ ಶಂಕರ್ ಸೆಕ್ರೆಟರಿ ರೋಟರಿ ಕ್ಲಬ್ ಸುಳ್ಯ, ಚೇತನ್ PN ಸೆಕ್ರೆಟರಿ RC ಸುಳ್ಯ ಸಿಟಿ, ಲಯನ್ ದೊಡ್ಡಣ್ಣ ಬರೆಮೇಲು ಸೆಕ್ರೆಟರಿ ಲಯನ್ಸ್ ಕ್ಲಬ್ ಸುಳ್ಯ, ಮೋಹನ್ ದಾಸ್ ಎ ಸೆಕ್ರೆಟರಿ RC ಸುಬ್ರಹ್ಮಣ್ಯ, ವಿಶ್ವನಾಥ್ ಕೆ ಸೆಕ್ರೆಟರಿ RC ಬೆಳ್ಳಾರೆ, ಹಾಗೆ ಸುಜಿತ್ ಡಿ ರೈ ಸೆಕ್ರೆಟರಿ RC ಪುತ್ತೂರು. ಹಾಗೆ ಶ್ರೀಮತಿ ಕಸ್ತೂರಿ ಕಲಾರೈ ಅವರನ್ನ ದಯವಿಟ್ಟು ವೇದಿಕೆ ಬರಮಾಡಿಕೊಳ್ಬೇಕು. ಶ್ರೀಮತಿ ಕಸ್ತೂರಿ ಕಲಾರೈ ಅವರನ್ನ ದಯವಿಟ್ಟು ವೇದಿಕೆ ಬರಮಾಡಿಕೊಳ್ಬೇಕು. Collaring the President by Madhav Beti, Sergeant at Arms. ಕಾಲರಿಂಗ್ ದ ಚೇರ್ಪರ್ಸನ್ ಕಾರ್ಯಕ್ರಮ ಇದರೊಂದಿಗೆ ನೆರವೇರಿದೆ. ಮೀಟಿಂಗ್ ಕಾಲ್ಡ್ ಆರ್ಡರ್. ಅಧ್ಯಕ್ಷರು ಸಭೆಯನ್ನು ಸುಸ್ಥಿತಿಗೆ ತಂದಂಥ ಈ ಸಂದರ್ಭದಲ್ಲಿ ನಾವು ಸಭಾ ಕಾರ್ಯಕ್ರಮವನ್ನು ಆರಂಭಿಸುವಂತಹ ಈ ಮುನ್ನಾಕ್ಷಣದಲ್ಲಿ ವಿಘ್ನ ವಿನಾಶಕನಾದಂತಹ ವಿನಾಯಕನನ್ನ ನೆನೆಯುವಂತಹ ಪ್ರಾರ್ಥನೆ, ಸುಳ್ಯದಲ್ಲಿ ರೋಟರಿ ನ್ಯಾಯವಾದಿಯಾಗಿ ಮತ್ತು ಜನಪ್ರಿಯ ಗಾಯಕರೂ ಆಗಿ ಮೃದು ಮಾತಿನ ಮಿತ ಭಾಷೆಯ ಹಿತಭಾಷಿಯಾಗಿರುವಂತಹ ದಳ ರೊಟೇರಿಯನ್ ಸುಬ್ರಾಯ ಭಟ್ ಇವರಿಂದ ಪ್ರಾರ್ಥನೆ. ಎಲ್ಲರೂ ಆಸೀನರಾಗಿಯೇ ಇರಿ, ಎಲ್ಲರೂ ಆಸೀನರಾಗಿಯೇ ಇರಿ. ಗಜಾನನಂ ಭೂತಗಣಾದಿಸೇವಿತಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ಥಜಂಬೂಫಲ ಸಾರಭಕ್ಷಿತಂ ಉಮಾಸುತಂ ಶೋಕವಿನಾಶಕಾರಣಂ ಉಮಾಸುತಂ ಶೋಕವಿನಾಶಕಾರಣಂ ನಮಾಮಿ 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 ವಿಘ್ನೇಶ್ವರ ಪಾದ ಪಂಕಜಂ ಪಂಕಜಂ ನಮಾಮಿ ಪಂಕಜಂ ನಮಾಮಿ ನಮಾಮಿ. ಸುಶ್ರಾವ್ಯವಾದಂತಹ ಗಾಯನದೊಂದಿಗೆ ವಿಘ್ನ ವಿನಾಶಕನನ್ನು ಪ್ರಾರ್ಥಿಸುವುದರೊಂದಿಗೆ ನಾವು ಕಾರ್ಯಕ್ರಮವನ್ನು ಆರಂಭಿಸ್ತಾ ಇದ್ದೇವೆ. ಇದೀಗ ನಾವು ಅಧ್ಯಕ್ಷರ ಅನುಮತಿಯ ಮೇರೆಗೆ ಮುಂದಿನ ಕಾರ್ಯಕ್ರಮಕ್ಕೆ ಹೋಗುವಂಥ ಈ ಸಂದರ್ಭ. ಸವಣೂರು ಸೀತಾರಾಮ ರೈಗಳ ಹೆಸರು ನಾಡಿನಾದ್ಯಂತ ಚಿರಪರಿಚಿತ. ಭಗವದ್ಗೀತೆಯಲ್ಲಿ 18 ಅಧ್ಯಾಯಗಳು. ಇಂದು 18ನೇ ಸ್ನೇಹ ಮಿಲನದ ಕಾರ್ಯಕ್ರಮ. ಈ ಹೊತ್ತು ಸವಣೂರಿನ ಶಿಲ್ಪಿ ಅಂತಲೇ ಅನ್ವರ್ಥ ನಾಮವನ್ನು ಪಡೆದಿರುವಂತಹ ಸವಣೂರು ರೈಗಳು ಖಂಡಿತವಾಗಿಯೂ
ಆ ನಾಮಧೇಯಕ್ಕೆ ತಕ್ಕುದಾದಂಥ ಕೆಲಸವನ್ನು ಈ ಪರಿಸರಕ್ಕೆ ನೀಡಿದ್ದಾರೆ. ಸವಣೂರಿನಲ್ಲಿ ಸರಕಾರಿ ಪ್ರೌಢಶಾಲೆ ಇರ್ಬೋದು, ಪದವಿ ಪೂರ್ವ ಕಾಲೇಜ್ ಇರ್ಬೋದು, ಹಾಲು ಉತ್ಪಾದಕರ ಸಹಕಾರಿ ಸಂಘ, ಯುವಕ ಯುವತಿ ಮಂಡಲಗಳ ರಚನೆ ಅಥವಾ ಸಹಕಾರಿ ಸಂಘಗಳ ರಚನೆ, ಇದೆಲ್ಲವೂ ಕೂಡ ಅವರ ದೂರದೃಷ್ಟಿಯ ಫಲವಾಗಿ ಈ ಸವಣೂರಿನಲ್ಲಿ ಮೂಡಿಬಂದದ್ದು. ಸುಮಾರು 20 ವರ್ಷಗಳ ಕೆಳಗೆ ಏಕಗೆರೆಯ ಈ ಪಟ್ಟಣವಾಗಿದ್ದಂತಹ ಈ ಸವಣೂರು ಇಂದು ಬಹುಸಂಖ್ಯಾತರ ಮತ್ತು ಬಾಹುಳ್ಯವಿರುವಂತಹ ಪಟ್ಟಣವಾಗಿ ಮೂಡಿಬರುವಲ್ಲಿ ಯಶಸ್ವಿ ಪಾತ್ರವನ್ನು ನಿರ್ವಹಿಸಿದವರು ಸವಣೂರು ಸೀತಾರಾಮ್ ರೈಗಳು. ಸುಳ್ಯ, ಪುತ್ತೂರುಗಳಲ್ಲಿ ಕೂಡ ಅವರು ತನ್ನ ಛಾಪನ್ನು ನೀಡಿದ್ದಾರೆ. ಇದೀಗ ಈ ಕಾರ್ಯಕ್ರಮದ ಬಗ್ಗೆ ಪ್ರಾಸ್ತಾವಿಕವಾಗಿ ಮಾತಾಡಿ ಎಲ್ಲರನ್ನ ಸ್ವಾಗತಿಸಿಕೊಳ್ತಾರೆ. ಸಮಾರಂಭದ ಅಧ್ಯಕ್ಷರು, ನಮ್ಮ ಸುಳ್ಯ ರೋಟರಿ ಕ್ಲಬ್ಬಿನ ಅಧ್ಯಕ್ಷರು, ನನ್ನ ಆತ್ಮೀಯ ಮಿತ್ರರಾದ ಆನಂದ ಖಂಡಿಗೆ ಅವರೇ, ವೇದಿಕೆಯಲ್ಲಿ ಉಪಸ್ಥಿತರಿರತಕ್ಕಂಥ ಎಲ್ಲ ಗೌರವಾನ್ವಿತ ಗಣ್ಯರೇ, ಮುಂಭಾಗದಲ್ಲಿರತಕ್ಕಂಥ ನನ್ನ ಎಲ್ಲ 6 ರೋಟರಿ ಕ್ಲಬ್ಗಳು, 1 ಲಯನ್ಸ್ ಕ್ಲಬ್ಬು ಹಾಗೂ ಇನ್ನರ್ ಕ್ಲಬ್ಬಿನ ಎಲ್ಲ ಸರ್ವ ಸದಸ್ಯರೇ, ಮತ್ತು ನನ್ನ ಅಭಿಮಾನಿ ಬಂಧುಗಳೇ ಮತ್ತು ಸವಣೂರಿನ ನಾಗರಿಕರೇ, ಭಾಳ ವರ್ಷದಿಂದ 17 ವರ್ಷಗಳಿಂದ ನಾನು ಈ ಕಾರ್ಯಕ್ರಮವನ್ನು ಇದೇ ಜಾಗದಲ್ಲಿ ನಡೆಸಿಕೊಂಡು ಬರತಕ್ಕಂಥ ಒಂದು ವ್ಯವಸ್ಥೆ. ಕೆಲವೊಂದು ವಿಷಯಗಳ ಬಗ್ಗೆ ಚರ್ಚೆ ಮಾಡಿ ಏನೋ ಆಲೋಚನೆ ಮಾಡಿ ಏನೇನೋ ಆಲೋಚನೆಗೆ ಹೋಗ್ತಾ ಇದ್ದಾರೆ. ನಮ್ಮಲ್ಲಿ ಅದು ಏನಿಲ್ಲ, ಅಂಥದ್ದೇನು ವ್ಯವಸ್ಥೆ ಇಲ್ಲ. ನಾವು ಇಡೀ ವರ್ಷದಲ್ಲಿ ಒಂದು ಸರ್ತಿ ನಾವೆಲ್ಲ ಒಟ್ಟಿಗೆ ಸೇರಿಕೊಂಡು ಒಂದು ಸಂತೋಷ ಪಡುವಂಥದ್ದು ಅಥವಾ ಒಬ್ಬರನ್ನೊಬ್ಬರನ್ನು ಅರ್ಥ ಮಾಡಿಕೊಳ್ಳತಕ್ಕಂಥದ್ದು, ಪರಿಚಯ ಮಾಡಿಕೊಳ್ಳತಕ್ಕಂಥ ಈ ಒಂದು ವ್ಯವಸ್ಥೆಗೆ ಬೇಕಾಗಿ ಈ ಸ್ನೇಹ ಮಿಲನ ಕಾರ್ಯಕ್ರಮವನ್ನು ನಾವು ನಡೆಸಿಕೊಂಡು ಬರ್ತೇವೆ. ಇದರಿಂದ ನಮಗೆ ಎಲ್ಲರೊಟ್ಟಿಗೆ ಒಂದು ಬೆರೆಯುವಂಥ ಮತ್ತೊಂದು ವಿಶೇಷತೆ ಏನು ಅಂದರೆ, ನಾನು ಹುಟ್ಟಿದ್ದು ಸುಳ್ಯ ತಾಲೂಕಿನಲ್ಲಿ, ಬೆಳೆದದ್ದು ಪುತ್ತೂರು ತಾಲೂಕಿನಲ್ಲಿ, ಈಗ ನಾನು ಇರುವುದು ಕಡಬ ತಾಲೂಕಿನಲ್ಲಿ. ಹಾಗೆ 3 ತಾಲೂಕುಗಳ ಕಾರ್ಯವ್ಯಾಪ್ತಿಯಲ್ಲಿ ನಾನು ಕೆಲಸ ಮಾಡುವುದರಿಂದ ಆ ಎಲ್ಲರ ಜನರನ್ನು ಒಟ್ಟಿಗೆ ಸೇರಿಸಿ ಒಂದೇ ವೇದಿಕೆಯಲ್ಲಿ ಇದ್ದು ಒಟ್ಟಿಗೆ ಇರತಕ್ಕಂಥ ಒಂದು ವ್ಯವಸ್ಥೆಗೆ ಬೇಕಾಗಿ ಈ ಒಂದು ಕಾರ್ಯಕ್ರಮವನ್ನು ನಾನು ಪ್ರತಿ ವರ್ಷ ಹಮ್ಮಿಕೊಂಡು ಬರ್ತೇನೆ. ಪ್ರತಿ ವರ್ಷ ಒಂದು ಸಾಂಸ್ಕೃತಿಕ ಕಾರ್ಯಕ್ರಮ, 1 ಗಂಟೆ ಸಣ್ಣ ಸಭಾ ಕಾರ್ಯಕ್ರಮ, ಆ ನಂತರ ಒಟ್ಟಿಗೆ ಕೂತು ಸಹಭೋಜನ ಮಾಡತಕ್ಕಂಥ ವ್ಯವಸ್ಥೆ ಮಾಡಿಕೊಂಡು ಬಂದ ಹೊರದು ಇವತ್ತು 18ನೇ ವರ್ಷಕ್ಕೆ ನಾವು ಪಾದಾರ್ಪಣೆ ಮಾಡಿದ್ದೇವೆ. ಈ 18ನೇ ವರ್ಷದಲ್ಲಿ ಈಗಾಗಲೇ ನೀವು 1.5 ಗಂಟೆ 2 ಗಂಟೆ ಕಾಲ ನಮ್ಮ ವಿದ್ಯಾಭೂಷಣ ಸ್ವಾಮೀಜಿಯವರ ಪದ್ಯವನ್ನು ಕೇಳಿ ಸಂತೋಷಪಟ್ಟಿದ್ದೀರಿ ಅಂತ ನಾನು ಅಂದ್ಕೊಳ್ತೇನೆ. ಇಂಥ ಒಂದು ಸಂದರ್ಭದಲ್ಲಿ ಸುಳ್ಯದ ಕ್ಲಬ್ಬಿನ ಪರವಾಗಿ ನಾನು ಇವತ್ತು ಎಲ್ಲ ಈ ಕೆಲಸಗಳನ್ನು ಮಾಡತಕ್ಕಂಥದ್ದು. ಇದರ ಒಟ್ಟಿಗೆ ಏನು ಅಂತ ಹೇಳಿದರೆ, ಕೇವಲ ಸಂಗೀತ, ಸಾಂಸ್ಕೃತಿಕ ಕಾರ್ಯಕ್ರಮ, ಸಭಾ ಕಾರ್ಯಕ್ರಮ, ಊಟ ಮಾಡೋದು ಮಾತ್ರ ನಮ್ಮದು ಒಂದು ಧ್ಯೇಯ ಆಗಿರಬಾರ್ದು ಅಂತ ಹೇಳುವ ನೆಲೆಯಲ್ಲಿ ನಮ್ಮ ಈ ವರ್ಷದ ಗವರ್ನರ್ ಒಂದು ವೇದವಾಕ್ಯದ ಪ್ರಕಾರ ನಮ್ಮ 5 ಸವಣೂರು ಗ್ರಾಮದಲ್ಲಿ 5 ಅಂಗನವಾಡಿಗಳಿವೆ. ಆ 5 ಅಂಗನವಾಡಿಗಳಿಗೆ 5 ಕಪಾಟುಗಳನ್ನು ಅವರಿಗೆ ಇವತ್ತು ನೀಡುವಂಥ ಸುಳ್ಯ ರೋಟರಿ ಕ್ಲಬ್ಬಿನ ಪರವಾಗಿ ನೀಡುವಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇನ್ನೊಂದು ವಿಶೇಷ ಅಂದರೆ, ನಾನು ಸುಳ್ಯ ಜೂನಿಯರ್ ಕಾಲೇಜಿನಲ್ಲಿ ಹೈಸ್ಕೂಲ್ವರೆಗೆ ಕಲ್ತವ. ಆ ಶಾಲೆಯ ಮಕ್ಕಳು ಮೊನ್ನೆ ರಾಷ್ಟ್ರೀಯ ಮಟ್ಟದಲ್ಲಿ ಇವತ್ತು ಗುರುತಿಸಿಕೊಂಡು 2 ಜನ ಪ್ರಥಮ ದ್ವಿತೀಯ ಇದನ್ನು ಪಡ್ಕೊಂಡದ್ದಲ್ಲದೆ ಸುಮಾರು 10 ಮಕ್ಕಳು ಅಲ್ಲಿ ರಾಷ್ಟ್ರೀಯ ಇದರಲ್ಲಿ ಭಾಗವಹಿಸಿ ಅವರೆಲ್ಲ ಪದಕವನ್ನು ಪಡೆದಿದ್ದಾರೆ. ಆದ್ದರಿಂದ ನಮ್ಮ ಸುಳ್ಯ ರೋಟರಿ ಕ್ಲಬ್ಬಿಗೆ ಅದು ಒಂದು ಹೆಮ್ಮೆ. ಸುಳ್ಯದ ಜನತೆ ಹೋಗಿ ಅಂತ ರಾಷ್ಟ್ರೀಯ ಮಟ್ಟದಲ್ಲಿ ಗೆದ್ದಿದ್ದಾರೆ. ಅವರನ್ನು ಕೂಡ ಈ ವೇದಿಕೆಯಲ್ಲಿ ಗವರ್ನರ್ ಮುಖಾಂತರ ನಾವು ಅವರನ್ನು ಕೂಡ ಒಂದು ಹೂ ಕೊಟ್ಟು ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಮಾಡಿಕೊಂಡಿದ್ದೇವೆ. ಇನ್ನೊಂದು ಕಾರ್ಯಕ್ರಮ ಅದು ಅವರು ಬರಲಿಲ್ಲ, ಆದರೂ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಂಥ ನಿಮ್ಮನ್ನೆಲ್ಲರನ್ನು ನಾನು ಆತ್ಮೀಯತೆಯಿಂದ ಸ್ವಾಗತಿಸುವುದರೊಂದಿಗೆ ಇವತ್ತು ನಮ್ಮ ಸಮಾರಂಭದ ಅಧ್ಯಕ್ಷರು ನನ್ನ ಆತ್ಮೀಯ ಮಿತ್ರರಾದ ಖಂಡಿಗೆ ಅವರನ್ನು ನಿಮ್ಮೆಲ್ಲರ ಪರವಾಗಿ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಿದ್ದೇನೆ ಸರ್. ಇವತ್ತು ನಮ್ಮ ಉದ್ಘಾಟಕರಾಗಿರತಕ್ಕಂಥ ಡಾಕ್ಟರ್ ಕೇಶವ ಅವರು, HR ಕೇಶವ ಅವರು, ಅವರ ಬಗ್ಗೆ ನಾನು ತಿಳ್ಕೊಂಡಾಗೆ ರೋಟರಿಯಲ್ಲಿ ಮೇಜರ್ ಡೋನರ್ ಆಗಿರುವ ಮೈಸೂರಿನ ರೋಟೇರಿಯನ್ ಹೆಬ್ಬಾಳೆ ರಾಮಕೃಷ್ಣಯ್ಯ ಕೇಶವ ಅವರು 1969 ಮಾರ್ಚ್ 19 ಜನಿಸಿದರು. ಇವರು ಪಬ್ಲಿಕ್ ಟಿವಿಯ CEO ಆಗಿರುವ HL ರಂಗನಾಥ್ ಅವರ ಸಹೋದರ. ಮೆಕ್ಯಾನಿಕಲ್ ಇಂಜಿನಿಯರ್ ಆಗಿರುವ ಇವರು ಮೈಸೂರಿನ ರೋಟರಿ ಬೃಂದಾವನ ಮೂಲಕ 2003ರಲ್ಲಿ ರೋಟರಿ ಸೇರಿ ವಿವಿಧ ಪದಾಧಿಕಾರಿಗಳಾಗಿ ಸೇವೆ ಸಲ್ಲಿಸಿ 2011ರಲ್ಲಿ ಕ್ಲಬ್ಬಿನ ಅಧ್ಯಕ್ಷರಾದರು. ಮುಂದೆ ಯಶಸ್ವಿ AG ಆಗಿ ಮಿಂಚಿದ ಇವರು ರೋಟರಿ ಸಂಸ್ಥೆಯ ಲ್ಯಾಬ್ ಆನ್ ವೀಲ್ಸ್ ಅಂತ ಮತ್ತು ಜ್ಞಾನದೀವಿಗೆ ಎಂಬ ಕಾರ್ಯಯೋಜನೆಗಳನ್ನು ಯಶಸ್ವಿಯಾಗಿ ನಿರ್ವಹಿಸಿದವರು. ವಿಪ್ರೋ ಟೆಕ್ನಾಲಜಿಯಲ್ಲಿ ವೃತ್ತಿ ಆರಂಭಿಸಿದ ಇವರು ಮುಂದೆ ತಮ್ಮ ಸ್ವಂತ ಸಂಸ್ಥೆಯಾದ ಶಾಶ್ವತಿ ಕಂಪನಿಯನ್ನು ಆರಂಭಿಸಿದರು. ಟ್ರಕ್ಕಿಂಗ್ ಮತ್ತು ಬೈಕಿಂಗ್ಗಳಲ್ಲಿ ಇವರು ಆಸಕ್ತಿ ಹೊಂದಿರುವ ಇವರು ಅನೇಕ ಬಾರಿ ಹಿಮಾಲಯನ್ ಟ್ರೆಕ್ಕಿಂಗ್ ಮಾಡಿದ ಸಾಹಸಿ. ಇವರೇ ನಮ್ಮ ಈ ಒಂದಿನ ಮುಖ್ಯ ಅತಿಥಿ HR ಕೇಶವ ಅವರು. ಇವರನ್ನು ಹಾರ್ದಿಕವಾಗಿ ಸ್ವಾಗತ ಮಾಡ್ತಾ ಇದ್ದೇನೆ. ಇನ್ನೊಬ್ಬರು ನಮ್ಮ
ನಾನು ಲಾರ್ಡ್ಸ್ ಎಲ್ಲರಿಗೆ ಭಾರಿ ವಿಶೇಷ ಕಾಣ್ತದೆ, ಈ ರೋಟರಿ ಅವರು ಲಯನ್ಸ್ನವರೊಟ್ಟಿಗೆ ಹೇಗೆ ಸೇರಿಕೊಂಡ್ರು ಅಂತೇಳಿ. ನಾನು ಸುಳ್ಯದವನಾಗಿರುವುದರಿಂದ ಸುಳ್ಯದ ರೋಟರಿ ಕ್ಲಬ್ನಲ್ಲಿರತಕ್ಕಂಥ ಸದಸ್ಯರು ಮತ್ತು ರೋಟರಿಯಲ್ಲಿರುವತಕ್ಕಂಥ 100 ಸದಸ್ಯರಲ್ಲಿ ಸಾಧಾರಣ 90 ಜನ ಸದಸ್ಯರು ನನ್ನ ಆತ್ಮೀಯ ಮಿತ್ರರುಗಳು. ಆದ್ದರಿಂದ ಒಮ್ಮೆ ಒಟ್ಟಿಗೆ ಸೇರುವಾಗ ಅವರನ್ನು ಕೂಡ ಸೇರಿಸಿಕೊಳ್ಳುವ ಅಂತ ಹೇಳುವ ನೆಲೆಯಲ್ಲಿ ನಾವು ಅವರನ್ನು ಕೂಡ ಸೇರಿಸಿಕೊಂಡು ಅವರು ಕೂಡ ಪ್ರತಿ ವರ್ಷ ನಮ್ಮೊಟ್ಟಿಗೆ ಭಾಗವಹಿಸ್ತಾರೆ. ಈ ವರ್ಷ ಅವರ ಲಯನ್ಸ್ ಗವರ್ನರ್ ಬರಬೇಕಿತ್ತು, ಕಾರಣಾಂತರಗಳಿಂದ ಅವರಿಗೆ ಬರಲಿಕ್ಕೆ ಆಗಲಿಕ್ಕಿಲ್ಲ. ಅದಕ್ಕಿಂತ 2-3 ವರ್ಷಗಳ ಹಿಂದೆ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ಈ ಸಮಾರಂಭದಲ್ಲಿ ಭಾಗವಹಿಸಬೇಕಿತ್ತು. ಆ ಸಮಯದಲ್ಲಿ ಅವರಿಗೆ ಕೂಡ ಭಾಗವಹಿಸಲಿಕ್ಕೆ ಆಗಲಿಲ್ಲ. ಆದ್ದರಿಂದ ನಾನು ಅವರನ್ನು ಮೊನ್ನೆ ಫೋನ್ ಮುಖಾಂತರ ಕೇಳಿಕೊಂಡು, ಸರ್ ನೀವು ಈ ಸರ್ತಿ ನಮ್ಮೊಟ್ಟಿಗೆ ಸೇರಿಕೊಳ್ಳಬೇಕಂತ ಹೇಳುವಾಗ ಭಾಳ ಸಂತೋಷಪೂರ್ವಕವಾಗಿ ಬಂದು ನಮ್ಮೊಂದಿಗಿದ್ದಾರೆ. ಶ್ರೀಯುತ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರು MBBS DGO. ಇವರು ಸುರಕ್ಷಾ ಹೆಲ್ತ್ ಸೆಂಟರ್ ಎಂಬ ನರ್ಸಿಂಗ್ ಹೋಮನ್ನು ವಿಟ್ಲದಲ್ಲಿ ನಡೆಸ್ತಾ ಇದ್ದಾರೆ. ಇವರ ಪತ್ನಿ ಗಾಯತ್ರಿ ಪ್ರಕಾಶ್ ಅವರು ಸಹ ವೈದ್ಯ ಆಗಿದ್ದಾರೆ. ವಿಟ್ಲದ ಆಸುಪಾಸಿನಲ್ಲಿ ಅತ್ಯುತ್ತಮ ಗೈನಕಾಲಜಿಸ್ಟ್ ಎಂಬ ಪ್ರಸಿದ್ಧಿ ಪಡೆದಿರತಕ್ಕಂಥ ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರನ್ನು ಕೂಡ ನಿಮ್ಮೆಲ್ಲರ ಪರವಾಗಿ ನಾನು ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಸರ್, ಇವತ್ತು ಒಟ್ಟಿಗೆ ನಮ್ಮ 6 ಕ್ಲಬ್ಗಳು ನಮ್ಮೊಟ್ಟಿಗೆ ಸೇರಿಕೊಂಡು ನಾವು ಒಟ್ಟಿಗೆ ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಅದರ ಬಗ್ಗೆ ಇವತ್ತು ಇಲ್ಲಿ ನಮ್ಮೊಟ್ಟಿಗೆ ಇರತಕ್ಕಂಥ ಗಿರೀಶ್ ನಾರ್ಕೋಡ್ ಅವರು ಸುಳ್ಯ ಸಿಟಿಯ ಅಧ್ಯಕ್ಷರು, ಅವರು ನಮ್ಮೊಂದಿಗಿದ್ದಾರೆ. ಅವರನ್ನು ಕೂಡ ಸ್ವಾಗತಿಸ್ತಾ ಇದ್ದೇನೆ. ಪ್ರಶಾಂತ್ ಕೋಡಿಬೈಲು ಗೈರುಹಾಜರಾಗಿ ಅವರ ಪರವಾಗಿ ಚಂದ್ರಶೇಖರ್ ನಾಯರ್ ಅವರು ಬಂದಿದ್ದಾರೆ. ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಶಶಿಧರ್ ಕೆ ನಮ್ಮ ಬೆಳ್ಳಾರೆ ಅಧ್ಯಕ್ಷರು, ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಸವಿತಾ ನಾರ್ಕೋಡ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಸ್ವಾಗತ ಮಾಡುವುದರೊಂದಿಗೆ ನಮ್ಮ ಪುತ್ತೂರು ಕ್ಲಬ್ಬಿನ ಅಧ್ಯಕ್ಷರ ಜಯರಾಜ್ ಭಂಡಾರಿ ಅವರಿದ್ದಾರೆ, ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೆ ಪುತ್ತೂರು ಕ್ಲಬ್ಬಿನ ಇನ್ನೊಬ್ಬ ಅದಕ್ಕೆ ನಮ್ಮ ಆತ್ಮೀಯರಾದ ರಾಧಾಕೃಷ್ಣ ಬೂಡಿಯಾರ್ ಅವರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತಾ ಲಯನ್ ಪ್ರೆಸಿಡೆಂಟ್ ವೀರಪ್ಪ ಗೌಡರು ನಮ್ಮೊಟ್ಟಿಗಿದ್ದಾರೆ, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡುವುದರೊಂದಿಗೆ ನಮ್ಮೊಟ್ಟಿಗೆ ಇರತಕ್ಕಂಥ ಎಲ್ಲ ಅವರ ಕಾರ್ಯದರ್ಶಿಗಳು ನಮ್ಮೊಂದಿಗಿದ್ದಾರೆ, ಅವರನ್ನು ಕೂಡ ಆತ್ಮೀಯತೆಯಿಂದ ಸ್ವಾಗತ ಮಾಡುತ್ತಾ ಮುಂಭಾಗದಲ್ಲಿರತಕ್ಕಂಥ ಎಲ್ಲ ರೋಟರಿ ಸದಸ್ಯರು ಮತ್ತು ಲಯನ್ ಸದಸ್ಯರು ಮತ್ತು ನನ್ನ ಸ್ನೇಹಿತರು ಮತ್ತು ಸವಣೂರಿನ ನಾಗರಿಕರು, ಪತ್ರಕರ್ತ ಸ್ನೇಹಿತರು, ಅಧಿಕಾರಿ ಬಂಧುಗಳು ಎಲ್ಲರನ್ನು ಒಂದೇ ಮಾತಿನಲ್ಲಿ ನಿಮ್ಮನ್ನೆಲ್ಲ ಹೃತ್ಪೂರ್ವಕವಾಗಿ ಈ ಸಮಾರಂಭಕ್ಕೆ ಸ್ವಾಗತಿಸಿ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದಗಳು ಸೀತಾರಾಮರೇ ಅವರಿಗೆ. ಇನ್ನರ್ವೀಲ್ ಸಂಸ್ಥೆಯ ಕಾರ್ಯದರ್ಶಿ ದಯವಿಟ್ಟು ವೇದಿಕೆ ಬರಬೇಕು. ಚಿಂತನಾ ಸುಬ್ರಹ್ಮಣ್ಯ ಅವರು, ಸುಳ್ಯ ಇನ್ನರ್ವೀಲ್ ಸಂಸ್ಥೆಯ ಕಾರ್ಯದರ್ಶಿ ಚಿಂತನಾ ಸುಬ್ರಹ್ಮಣ್ಯ ಅವರು. ಹಾರ ಹಾಕುವುದರೊಂದಿಗೆ ಅತಿಥಿಗಳನ್ನು ಬರಮಾಡಿಕೊಳ್ಳೋಣ. ಡಿಸ್ಟ್ರಿಕ್ಟ್ ಗವರ್ನರ್ HR ಕೇಶವ್ ಅವರನ್ನು ಹಾರ ಹಾಕುವುದರೊಂದಿಗೆ ಗೌರವಿಸಬೇಕು ಅಂತೇಳಿ ಸೀತಾರಾಮಯ್ಯಗಳನ್ನು ಕೇಳಿಕೊಳ್ತಾ ಇದ್ದೇವೆ. ಹಾಗೆ ರಶ್ಮಿ ಅವರು ದಯವಿಟ್ಟು ವೇದಿಕೆ ಬರಬೇಕು. ಸೀತಾರಾಮಯ್ಯವರ ಮಗಳು ರಶ್ಮಿ ಅವರು ದಯವಿಟ್ಟು ವೇದಿಕೆ ಬನ್ನಿ. ಲಯನ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರನ್ನು ಹಾರ ಹಾಕುವುದರ ಮೂಲಕ ಗೌರವಿಸಬೇಕು ಅಂದರೆ ಸೀತಾರಾಮಯ್ಯಗಳನ್ನ ಕೇಳಿಕೊಳ್ತಾ ಇದ್ದೇವೆ. ಹಾಗೆ ಸುಳ್ಯ ರೋಟರಿ ಸಿಟಿಯ ಅಧ್ಯಕ್ಷ ಗಿರೀಶ್ ನಾರ್ಕೋಡ್ ಅವರನ್ನು ಗೌರವಿಸಬೇಕು. ಆನಂದ ಕಂಡಿಗ ರೋಟರಿ ಪ್ರೆಸಿಡೆಂಟ್, ಸುಳ್ಯ ರೋಟರಿ ಪ್ರೆಸಿಡೆಂಟ್ ಅನ್ನ ಹಾರ ಹಾಕುವುದರೊಂದಿಗೆ ಗೌರವಿಸಬೇಕು. ಗಿರೀಶ್ ನಾರ್ಕೋಡ್ ಸಿಟಿ ಪ್ರೆಸಿಡೆಂಟ್ ಅವರನ್ನು ಹೂಗುಚ್ಛ ನೀಡುವುದರ ಮೂಲಕ ಗೌರವಿಸಬೇಕು. ಚಂದ್ರಶೇಖರ್ ನಾಯರ್ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಸುಬ್ರಹ್ಮಣ್ಯ, ಶಶಿಧರ್ ಬೇಕೆ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಬೆಳ್ಳಾರೆ, ಸವಿತಾ ನಾರ್ಕೋಡು ಪ್ರೆಸಿಡೆಂಟ್ ಇನ್ನರ್ವಿಲ್ ಸುಳ್ಯ, ರೋಟೇರಿಯನ್ ಜಯರಾಜ್ ಭಂಡಾರಿ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಪುತ್ತೂರು ಇವರನ್ನು ಸ್ವಾಗತಿಸಬೇಕು. ರೋಟೇರಿಯನ್ B ರಾಧಾಕೃಷ್ಣ ರೈ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಪುತ್ತೂರು ಈಸ್ಟ್ ಅವರನ್ನು ಸ್ವಾಗತಿಸಬೇಕು. ಲಯನ್ ವೀರಪ್ಪಗೌಡ ಕೆ ಪ್ರೆಸಿಡೆಂಟ್ ಲಯನ್ಸ್ ಕ್ಲಬ್ ಸುಳ್ಯ ಅವರನ್ನು ಹೂಗುಚ್ಛ ನೀಡುವ ಮೂಲಕ ಗೌರವಿಸಬೇಕು. ಹಾಗೆ ಎಲ್ಲ ಕಾರ್ಯದರ್ಶಿಗಳನ್ನು ರೋಟೇರಿಯನ್ ಕಸ್ತೂರಿ ಶಂಕರ್ ಸೆಕ್ರೆಟರಿ ರೋಟರಿ ಕ್ಲಬ್ ಸುಳ್ಯ, ಚೇತನ್ PN ಸೆಕ್ರೆಟರಿ RC ಸುಳ್ಯ ಸಿಟಿ, ಲಯನ್ ದೊಡ್ಡಣ್ಣ ಬರೆಮೇಲು ಸೆಕ್ರೆಟರಿ ಲಯನ್ಸ್ ಕ್ಲಬ್ ಸುಳ್ಯ, ಮೋಹನ್ ದಾಸ್ ಎ ಸೆಕ್ರೆಟರಿ RC ಸುಬ್ರಹ್ಮಣ್ಯ, ವಿಶ್ವನಾಥ್ ಕೆ ಸೆಕ್ರೆಟರಿ RC ಬೆಳ್ಳಾರೆ, ಸುಜಿತ್ D ರೈ ಸೆಕ್ರೆಟರಿ RC ಪುತ್ತೂರು,
ರವಿಕುಮಾರ್ ರೈ, ಸೆಕ್ರೆಟರಿ RC ಪುತ್ತೂರು ಈಸ್ಟ್, ಚಿಂತನಾ ಸುಬ್ರಹ್ಮಣ್ಯ, ಸೆಕ್ರೆಟರಿ ಇನ್ನರ್ವೀಲ್ ಕ್ಲಬ್ ಸುಳ್ಯ. ಮುಂದಕ್ಕೆ ದೀಪ ಪ್ರಜ್ವಲಿಸಿ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಲಿಕ್ಕಿದ್ದಾರೆ ಡಿಸ್ಟ್ರಿಕ್ಟ್ ಗವರ್ನರ್ HR ಕೇಶವ್ ಅವರು. शुभं कुरुत्वं कल्याणम् आरोग्यं धनसम्पदः शुभं कुरुत्वं कल्याणम् आरोग्यं धनसम्पदः शत्रुबुद्धिविनाशाय दीपज्योतिर्नमोऽस्तुते दीपज्योतिर्नमोऽस्तुते दीपज्योतिर्परब्रह्म दीपज्योतिर्जनार्दनः दीपज्योतिर्परब्रह्म दीपज्योतिर्जनार्दनः दीपो हरतु मे पापम् सन्ध्यादीपनमोऽस्तुते ओ दीपब्रह्मरूपस्त्वं ज्योतिषां प्रभुरव्ययः ओ दीपब्रह्मरूपस्त्वं ज्योतिषां प्रभुरव्ययः आरोग्यं देहि ಲಯನ್ಸ್ ಅಧ್ಯಕ್ಷರಾದ ವೀರಪ್ಪಗೌಡರನ್ನ ಹೂಗುಚ್ಚ ನೀಡುವುದರ ಮೂಲಕ ಗೌರವಿಸಬೇಕು ಎಂದು ಸೀತಾರಾಮಗಳನ್ನು ಕೇಳಿಕೊಳ್ತಾ ಇದ್ದೇವೆ. ಮುಂದಕ್ಕೆ 5 ಅಂಗನವಾಡಿಗಳಿಗೆ ನಾವು ಇವತ್ತು ಸ್ಟೀಲ್ ಕಪಾಟಗಳನ್ನು ರೋಟರಿ ಸಂಸ್ಥೆ ಮೂಲಕ ಕೊಡಲಿಕ್ಕಿದ್ದೇವೆ. ದಯವಿಟ್ಟು ಡಿಸ್ಟ್ರಿಕ್ಟ್ ಗವರ್ನರ್ HR ಕೇಶವ್ ಅವರು ಇದನ್ನು ನಡೆಸಿಕೊಡ್ಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ದಯವಿಟ್ಟು ಅಂಗನವಾಡಿಯ ಮುಖ್ಯಸ್ಥರು ಬಂದು ಇದನ್ನು ಸ್ವೀಕರಿಸಬೇಕು ಅಂತೇಳಿ ವಿನಂತಿ ಮಾಡ್ತಾ ಇದ್ದೇವೆ. ಹಾಗೆ ನಮ್ಮ ಕಮ್ಯುನಿಟಿ ಸರ್ವಿಸ್ ಡೈರೆಕ್ಟರ್ ಬಾಲಕೃಷ್ಣ ಅವರು ನಮ್ಮ ಜೊತೆ ಬರಬೇಕು. ಧನ್ಯವಾದಗಳು ಸರ್. ಮುಂದಕ್ಕೆ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ಪ್ರೌಢಶಾಲಾ ವಿಭಾಗದಲ್ಲಿ ವಿಶೇಷ ಸಾಧನೆಗೈದ ವಿದ್ಯಾರ್ಥಿಗಳನ್ನು ಗೌರವಿಸುವ ಕಾರ್ಯಕ್ರಮ. ಒರಿಸ್ಸಾದ ಭುವನೇಶ್ವರದ RIE ಕ್ಯಾಂಪಸ್ನಲ್ಲಿ NCERT ವತಿಯಿಂದ ಜನಸಂಖ್ಯಾ ಶಿಕ್ಷಣ ಯೋಜನೆಯ ಅಡಿಯಲ್ಲಿ ಪಾತ್ರಾಭಿನಯ ಹಾಗೂ ಜನಪದ ನೃತ್ಯ ಸ್ಪರ್ಧೆ ಇತ್ತೀಚೆಗೆ ನಡೆಯಿತು. ಈ ಸ್ಪರ್ಧೆಗಳಲ್ಲಿ ಕರ್ನಾಟಕ ರಾಜ್ಯವನ್ನು ಪ್ರತಿನಿಧಿಸಿ ಅವಳಿ ಪ್ರಶಸ್ತಿಗಳನ್ನು ಪಡೆದು ಸರ್ಕಾರಿ ಪದವಿ ಪೂರ್ವ ಕಾಲೇಜು ಸುಳ್ಯ ವಿಶಿಷ್ಟ ಸಾಧನೆಯನ್ನು ಮಾಡಿದೆ. ಜನಪದ ನೃತ್ಯದಲ್ಲಿ ಪ್ಲಾಸ್ಟಿಕ್ನ ಮರುಬಳಕೆ ವಿಷಯದ ಬಗೆಗಿನ ಹಾಲಕ್ಕಿ ನೃತ್ಯದಲ್ಲಿ 5 ಜನ ವಿದ್ಯಾರ್ಥಿಗಳು ವಿಶೇಷ ಸಾಧನೆಗೈದು ಪ್ರಥಮ ಸ್ಥಾನವನ್ನು ಪಡೆದಿರುತ್ತಾರೆ. ದಯವಿಟ್ಟು ನಾನು ಹೆಸರು ಕಳೆದ ಹಾಗೆ ವೇದಿಕೆಗೆ ಬಂದು ನಮ್ಮ ಗೌರವವನ್ನು ಪಡಿಬೇಕು. ಮೊದಲನೇದಾಗಿ ಶ್ರೇಯಾ CH, ದಯವಿಟ್ಟು ವೇದಿಕೆ ಬನ್ನಿ. ಶ್ರೇಯಾ CH, ಜೀವಿಕಾ B, ಸಾನ್ವಿ BS, ನಿಶಾ PS, ವೈಷ್ಣವಿ ಪ್ರಕಾಶ್, ನಿಧಿ AJ, ದಯವಿಟ್ಟು ವೇದಿಕೆ ಬಂದು ನಮ್ಮ ಗೌರವವನ್ನು ಪಡ್ಕೊಳ್ಬೇಕು ಅಂತ ವಿನಂತಿ ಮಾಡ್ತಾ ಇದ್ದೇವೆ. ಜಾನಪದ ನೃತ್ಯ ಸ್ಪರ್ಧೆಯಲ್ಲಿ ರಾಷ್ಟ್ರಕ್ಕೆ ಪ್ರಥಮ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ. ಹಾಗೆಯೇ ಮೊಬೈಲ್ನ ಸದ್ಬಳಕೆ ಬಗೆಗಿನ ಇಂಗ್ಲಿಷ್ ಪಾತ್ರಾಭಿನಯದಲ್ಲಿ ರಾಷ್ಟ್ರ ಮಟ್ಟದಲ್ಲಿ
ಸೃಜನಾದಿತ್ಯ, ಶೀಲಾ ಕೆ, ಅಭಿಜ್ಞಾ ಎನ್, ಸಾಕ್ಷಿ PR, ಅನನ್ಯ KN, ಗಹನ S ಇವರು ತೃತೀಯ ಬಹುಮಾನ ಪಡೆದಿರುತ್ತಾರೆ. ದಯವಿಟ್ಟು ತಾವೆಲ್ಲರೂ ವೇದಿಕೆ ಬಂದು ನಮ್ಮ ಗೌರವವನ್ನು ಸ್ವೀಕರಿಸಬೇಕು. ಹಾಗೆಯೇ ತಂಡದ ನಿರ್ದೇಶಕರಾದ ಉಪಪ್ರಾಂಶುಪಾಲರಾದ ಶ್ರೀ ಪ್ರಕಾಶ್ ಮುಡಿತಾಯ, ಶಿಕ್ಷಕರಾದ ಶ್ರೀಮತಿ ಲತಾ ವೆಂಕಟೇಶ್ ಪೈ, ಶ್ರೀಮತಿ ಮಮತಾ ಹಾಗೂ ನಾಗರಾಜ್ ಕುಲಾಲ್ ಪೆರ್ಲಂಪಾಡಿ ಇವರು ದಯವಿಟ್ಟು ವೇದಿಕೆಗೆ ಆಗಮಿಸಬೇಕು ಅಂತೇಳಿ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೇವೆ. ಶ್ರೀ ಪ್ರಕಾಶ್ ಮುಡಿತಾಯ, ಶಿಕ್ಷಕರಾದ ಶ್ರೀಮತಿ ಲತಾ ವೆಂಕಟೇಶ್ ಪೈ, ಶ್ರೀಮತಿ ಮಮತಾ ಹಾಗೂ ನಾಗರಾಜ್ ಕುಲಾಲ್ ಪೆರ್ಲಂಪಾಡಿ. ಧನ್ಯವಾದಗಳು ಸರ್. ಮುಂದಕ್ಕೆ ಉದ್ಘಾಟನೆಗಳ ಮಾತು ಮೇಜರ್ ಡೋನರ್ ಡಿಸ್ಟ್ರಿಕ್ಟ್ ಗವರ್ನರ್ HR ಕೇಶವ್ ಅವರಿಂದ. ಎಲ್ಲರಿಗೂ ನಮಸ್ಕಾರ. ಈ ದಿನದ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದ ಆನಂದ ಖಂಡಿಗರೆ ಮತ್ತು ಸುಳ್ಯ ಸಿಟಿ, ಬೆಳ್ಳಾರೆ, ಸುಬ್ರಹ್ಮಣ್ಯ, ಪುತ್ತೂರು ಈಸ್ಟ್ ಈ ಎಲ್ಲ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಕಾರ್ಯದರ್ಶಿಗಳೇ, ಗೀತಾ ಪ್ರಕಾಶ್ ಲಯನ್ಸ್ ಕ್ಲಬ್ನವರೇ, ಸರ್ ತಮ್ಮೊಬ್ಬರ ಹೆಸರು ಹೇಳ್ತೀನಿ, ನಮ್ಮವ್ರಿಗೆ ಹೇಳದೆ ಹೋದರೆ ಪರವಾಗಿಲ್ಲ, ಅವರೆಲ್ಲ ಇದು ಮಾಡ್ಕೋತಾರೆ ಅಂತ. ಮತ್ತು ಈ ಕಾರ್ಯಕ್ರಮದ ರೂವಾರಿ ಹಿರಿಯ ಮುತ್ಸದ್ದಿಯಾದ ಸೀತಾರಾಮ್ ರಾಯ್ ಸವಣೂರವರೇ. ಕಾರ್ಯಕ್ರಮ ತುಂಬ ಚೊಕ್ಕದಾಗಿರಬೇಕು ಅಂದಾಗ ಕಾರ್ಯಕ್ರಮದ ವೇಳಾಪಟ್ಟಿ ಅಥವಾ ಏನು ಅಂತ ನೋಡಿದಾಗ ಆನಂದ ಖಂಡಿಗರ ಹತ್ರ ಕಿವಿನಲ್ಲಿ ಹೇಳಿದೆ, ನನ್ನ ಇಂಟ್ರಡಕ್ಷನ್ ಏನೂ ಮಾಡಬೇಡಿ ಅಂತ. ಅವ್ರು ಲಿಸ್ಟ್ ತೆಗೆದು ನಿಮ್ದು ಇಲ್ವೇ ಇಲ್ಲ ಸರ್ ಇಂಟ್ರಡಕ್ಷನ್ ಅಂತ ಹೇಳಿದ್ರು. ಸೀತಾರಾಮ್ ರಾಯ್ ಅವರು ಯಾವ ರೀತಿ ಸರ್ಪ್ರೈಸ್ ಮಾಡ್ತಾರೆ ಅಂದರೆ, ಅವರೇನೆ ಕೆಲವರು ನೀವು ನೋಡಿರ್ಬೋದು, ಅವರೇ ಡೈರೆಕ್ಟರ್, ಅವರೇ ಪ್ರೊಡ್ಯೂಸರ್, ಅವರೇ ಆ್ಯಕ್ಟರ್, ಎಲ್ಲನೂ ಅವರು. ನಾನು ಕಳೆದ ವರ್ಷ ಇವ್ರು ಯಾಕೆ ಈ ಥರ ಎಲ್ಲ ಕಡೆ ಓಡಾಡ್ತಿದ್ದಾರೆ ಅಂದೆ. ಸರ್ ಅವ್ರನ್ನ ಕೂರ್ಸೋಕ್ಕಾಗಲ್ಲ ಸರ್ ಒಂದು ಕಡೆಯಲ್ಲಿ, ದಟ್ಸ್ ಹೌ ಹಿ ಈಸ್ ಅಂತ. ಆ್ಯಂಡ್ ನನಗೆ ಹೇಳಿದ್ರು ಬೆಳಗ್ಗೆ 4:30 ರಾತ್ರಿ 10 ಗಂಟೆವರೆಗೆ ಸರ್ ನಾನು ಹಾಗೇ ಇರ್ತೀನಿ ಅಂತ. ಐ ಟೋಲ್ಡ್ ಸಂಬಡಿ ಇಫ್ ಯು ಕ್ಯಾನ್ ಟೈ ಅನ್ ಆ್ಯಪಲ್ ವಾಚ್ ಟು ಹಿಮ್ ಪ್ರಾಬಬ್ಲಿ ಹಿ ವುಡ್ ಹ್ಯಾವ್ ಡನ್ ಮೋರ್ ದ್ಯಾನ್ 20 kilometers ಇನ್ ಎ ಡೇ ಅಂತ. ಆ್ಯಂಡ್ ಹಿ ಟ್ರಾವೆಲ್ ಸೋ ಮಚ್. ಪುರಂದರ್ ರೈ ನಮ್ಮ ಅಸಿಸ್ಟೆಂಟ್ ಗವರ್ನರ್ ಫ್ರಮ್ ಝೋನ್ 5 ಅವರು ಇವತ್ತಿಲ್ಲಿ ಬಂದಿಲ್ಲ, ಬಂದು ಹೋದರು. ಅವರು ನನಗೊಂದು ದಿವಸ ಹೇಳ್ತಾಯಿದ್ರು, ಸೀತಾರಾಮ್ ರೈಗಳು ನನಗೆ ಫ್ರೆಂಡ್, ಫಿಲಾಸಫರ್, ಗೈಡ್ ಸರ್ ಅಂತ. ಆಯಿತು ಅಂತ ಸುಮ್ಮನಾದೆ. ಇನ್ನೊಂದು ದಿವಸ ಶಿವರಾಮ್ ಎಲ್ಲಿದ್ದೀರಾ? ಶಿವರಾಮ್ ಹೇಳಿದ್ರು, ಅವರೇ ನನಗೆಲ್ಲ ಮಾರ್ಗದರ್ಶಿ ಸರ್ ಅಂದು. ಆಮೇಲೆ ನೋಡ್ತಾ ಹೋದೆ, ಈ ಲಿಸ್ಟ್ ಬೆಳೀತಾ ಹೋಯಿತು, ತುಂಬ ಜನಕ್ಕೆ ಇವರು ಇದಾಗ್ಬಿಟ್ಟಿದ್ದಾರೆ ಅಂತ. ಆ ರೀತಿ ಒಂದು ಮುತ್ಸದ್ದಿ, ರೋಟ್ರಿ, ಲಯನ್ ಅಂತಕ್ಕಂಥ ಒಂದು ಭೇದ ಭಾವ ಇಲ್ಲದೆ ಎಲ್ಲ ಒಂದು ಸಮಾಜದ ಎಲ್ಲ ವರ್ಗದ ವ್ಯಕ್ತಿಗಳನ್ನು ಒಟ್ಟಿಗೆ ಕರ್ಕೊಂಡು ಹೋಗುವಂಥ ಪ್ರಯತ್ನ. ಅವರೇ ಹೇಳಿದ್ರು, ಪದೇ ಪದೇ ಈ ಕಾರ್ಯಕ್ರಮ ಮಾಡ್ತೀನಿ ಅಂದರೆ ಇದರ ಹಿಂದೆ ಏನೂ ದುರುದ್ದೇಶ ಇಲ್ಲ ಅಂತ.
ನಮ್ಮ ವ್ಯವಸ್ಥೆ ಹೇಗೆ ಅಂದರೆ ಅಟ್ಲೀಸ್ಟ್ ನಮ್ಮ ಕಡೆಯಲ್ಲಿ ಯಾರಾದರೂ ಸ್ವಲ್ಪ ಜಾಸ್ತಿ ಈ ಥರ ಕಾರ್ಯಕ್ರಮ ಮಾಡಿದ್ರೆ ಮುಂದೆ ಮೋಸ್ಟ್ಲಿ MLA ಸೀಟ್ ಆಕಾಂಕ್ಷಿ ಇರ್ಬೋದು ಇವರು ಅಂತ. ಆ ರೀತಿ ಎಂತ ಇಲ್ಲದೆ 18 ವರ್ಷಗಳಿಂದ ಈ ರೀತಿ ಕಾರ್ಯಕ್ರಮಗಳನ್ನು ನಡೆಸ್ಕೊಂಬಂದಿದ್ದಾರೆ. ನಾವು ರೋಟ್ರಿ ಸಂಸ್ಥೆಯವರಿದ್ದೇವೆ. ನಮಗೂ ಸುಮಾರು 118 ವರ್ಷಗಳಷ್ಟು ಸುದೀರ್ಘ ಇತಿಹಾಸ ಇದೆ. ಲಯನ್ಸ್ ಕ್ಲಬ್ ಸಹ ಇದೆ. ಕುವೆಂಪುನವರು ವಿಶ್ವ ಮಾನವ ಸಂದೇಶ ಅಂತ ಹೇಳುವಾಗ ಅದಕ್ಕೆ ಸುಮಾರು ಹತ್ತಿರದಲ್ಲಿರ್ತಕ್ಕಂತಹ ನಮ್ಮಲ್ಲಿ ಒಂದು ತತ್ವ ಸಿದ್ಧಾಂತವಿದೆ. ಅದನ್ನು DEI ಅಂತ ಕರಿತೀವಿ, ಡೈವರ್ಸಿಟಿ, ಈಕ್ವಿಟಿ ಆ್ಯಂಡ್ ಇನ್ಕ್ಲೂಷನ್ ಅಂತ. ಅಂದರೆ ವೈವಿಧ್ಯತೆ, ಸಮಾನತೆ ಹಾಗೂ ಸಹಭಾಗಿತ್ವತೆ, ಅಂದರೆ ಎಲ್ಲರನ್ನೂ ಕೂಡಿಸ್ಕೊಂಡು ಹೋಗುವಂಥದ್ದು ಅಂತ. ಈ ಉದಾಹರಣೆನ ಸುಮಾರು ಕಡೆಗಳನ್ನು ನಾನು ಕೊಟ್ಟಿದ್ದೀನಿ, ನೀವು ಕೇಳಿರಬಹುದು. ಹಲವಾರು ನಮ್ಮ ಶ್ರೀಪತಿ ರಾಯರಿದ್ದಾರೆ, ಅಡಿಗರಿದ್ದಾರೆ, ಸುಮಾರು ಡಾಕ್ಟರ್ಗಳಿದ್ದಾರೆ, ಇಲ್ಲಿ ಸೂರ್ಯನಾರಾಯಣ ಅವರಿದ್ದಾರೆ. ಯಾವುದೇ ಒಂದು ರೋಗಿ ಅಂತ ಹೇಳಲ್ಲ, ಒಬ್ಬರು ಡಾಕ್ಟರ್ ಬಳಿಗೆ ಹೋದಾಗ ಡಾಕ್ಟರ್ ಹೇಳ್ಬೋದು ನಿಮಗೆ ಪೌಷ್ಟಿಕಾಂಶದ ಕೊರತೆ ಇದೆ, ನೀನು ಮೇಲೆ ಹಾಲು ಕುಡಿಯಪ್ಪ ಅಂತ. ಹಾಲು ಕುಡಿಯಪ್ಪ ಅಂತ ಹೇಳಿದಾಗ ಶ್ರೀಪತಿ ರಾಯರ ಮನೆ ಡೈರಿ ಹಸು ಹಾಲೇ ಕುಡೀರಿ ಅಥವಾ ಅಡಿಗರ ಮನೆ ಡೈರಿ ಹಾಲೇ ಕುಡೀರಿ ಅಂದರೆ ದಟ್ ಬಿಕಮ್ಸ್ ಅಡ್ವರ್ಟೈಸ್ಮೆಂಟ್. ಟು ಡೂ ಸೋಷಿಯಲ್ ಸರ್ವಿಸ್ ದೆರ್ ಆರ್ ಸೋ ಮೆನಿ NGOs, ಬಿ ಇಟ್ ರೋಟ್ರಿ, ಲಯನ್ಸ್, JCI, ತುಂಬ ಆರ್ಗನೈಸೇಷನ್ಸ್ ಇದೆ. ಎಲ್ಲವನ್ನೂ ಸೇರಿಸ್ಕೊಂಡು ನಮ್ಮದೇ ಒಂದು ಸಂಕುಚಿತ ಭಾವನೆ ಇಲ್ಲದೆ ಸಮಾಜ ಸೇವೆಯಲ್ಲಿ ಮಾನವನ ಸೇವೆ, ಮಧುಸೂದನನ ಸೇವೆ ಅಥವಾ ಮಾಧವನ ಸೇವೆ ಅಂತ ಮಾಡ್ತಿರ್ತಕ್ಕಂಥ ಸೀತಾರಾಮ್ ರೈ ಸವಣೂರವರಿಗೆ ತಮ್ಮ ಕಾರ್ಯಕ್ರಮ ಈ ಪ್ರತಿಯೊಂದನ್ನು ನೋಡಿದಾಗ ನನಗೆ ಬಹಳ ಸಂತೋಷ ಆಗುತ್ತೆ. ಸುಮಾರು 400-500 ಜನ ಇರತಕ್ಕಂಥ ಒಂದು ಸಭಾಂಗಣದಲ್ಲಿ ಒಂದು ಕಿಂಚಿತ್ತು ಶಬ್ದವಿಲ್ಲ, ಒಂದು ಕಿಂಚಿತ್ತು ಬೇರೆ ಅನ್ಯತಾ ಮಾತುಗಳಿಲ್ಲ, ಗಾಸಿಪ್ಗಳಿಲ್ಲ. ಹಾಗೆ ನಡೆದಿರ್ತಕ್ಕಂಥದ್ದು ಬಹಳ ಒಂಥರ ಖುಷಿಯಾಗತ್ತೆ ಅಂತ ನಾನು ಹೇಳ್ತೀನಿ. ಇಷ್ಟು ಕ್ಲಬ್ಗಳನ್ನು ನಡೆಸ್ಕೊಂಡು ಇವರು ಮಾಡ್ಕೊಂಬರ್ತಾ ಇದ್ರೂ ತಮಗೆ ಗೊತ್ತಿರ್ಬೋದು, ಈ ದೇಶದಲ್ಲಿ ನಾನು ಹಾಲಿನ ವಿಚಾರ ಹೇಳಿದಾಗ ಹೇಳ್ತೀನಿ, ಕ್ಷೀರಕ್ರಾಂತಿ ಅಂತ ನಡೀತು. ಕ್ಷೀರಕ್ರಾಂತಿ ನಡೆದಾಗ ಆನಂದ್ ಅಂತ ಒಂದು ಜಾಗ ಇದೆ ಗುಜರಾತ್ನಲ್ಲಿ, ಅಲ್ಲಿ ಅಮೂಲ್ ಅಂತ ಇದೆ, ತಾವೆಲ್ಲ ನೋಡಿರ್ತೀರ. ಆನಂದ್ ಮಿಲ್ಕ್ ಯೂನಿಯನ್ ಲಿಮಿಟೆಡ್, ಆನಂದ್, ಗುಜರಾತ್. ಅದನ್ನು ಭಾರತ ದೇಶದಲ್ಲಿ ಈ ಕ್ಷೀರಕ್ರಾಂತಿಯನ್ನು ಮಾಡತಕ್ಕಂತಹ ಒಂದು ರೂವಾರಿ ಡಾಕ್ಟರ್ ವರ್ಗೀಸ್ ಕುರಿಯನ್, ವಿ ಕುರಿಯನ್ ಅಂತ. ಆ ವಿ ಕುರಿಯನ್ ಅಂತ ಅವರು ಎಂತಹ ವ್ಯಕ್ತಿಯಾಗಿದ್ದರು ಅಂದರೆ ದಿವಂಗತರು. ಅವರು ಪ್ರೈಮ್ ಮಿನಿಸ್ಟರ್ ಮಾತ್ರ ಕೇಳೋದು, ಅವರು ಒಂಥರ ಕ್ಯಾಬಿನೆಟ್ ಲೆವೆಲ್ ಮಿನಿಸ್ಟರ್ಗಿಂತ ಒಂದು ಲೆವೆಲ್ ಮೇಲೆ, ಸಣ್ಣ ಪುಟ್ಟ ಕಾರ್ಯಕ್ರಮಕ್ಕೆ ಬಂದಿಲ್ಲ. ಅಂತಹ ಕಾರ್ಯಕ್ರಮದಲ್ಲಿ ನನಗೊಂದು ದಿವಸ ಸೀತಾರಾಮ್ ರಾಯರು ಹೇಳ್ತಾ ಇದ್ರು, ಮಂಗಳೂರಿನಲ್ಲಿ ಕೂತು ಅವ್ರು ಬರ್ತಾರೆ ಅಂತ ಗೊತ್ತಾದ ತಕ್ಷಣ ಕಾವಂದ್ರನ್ನ ಕರ್ಕೊಂಡು ನಾನು ಅವ್ರನ್ನ ಪುತ್ತೂರಿಗೆ ಕರ್ಕೊಂಡು ಬಂದೆ ಸರ್ ಅಂತ. ಸರ್ ಕರೆಕ್ಟ್ ಮೀ ಇಫ್ ಐ ಆಮ್ ರಾಂಗ್. ಕರ್ಕೊಂಬಂದು ಈ ರೀತಿ ಸಹಕಾರ ಕ್ಷೇತ್ರದಲ್ಲಿ ಮಾಡಿರ್ತಕ್ಕಂತಹ ಸಾಧನೆ ಇವರು ಬಹಳ ಅತ್ಯಮೂಲ್ಯವಾಗಿ ಮಾಡಿದ್ದಾರೆ. ನಾವು ಕೇವಲ ವಿದ್ಯಾರಶ್ಮಿ ಕಾರ್ಯಕ್ರಮ ಅಂತ ಬಂದು ಹೋಗೋದು, ಊಟ ಮಾಡ್ಕೊಂಡು ಹೋಗೋದು ಅಂತಲ್ಲ, ಕೇವಲ 1 ಗಂಟೆ ಕಾರ್ಯಕ್ರಮವಾದರೂ ಎಲ್ಲರನ್ನೂ ಒಂದು ಹಿಡಿದಿಟ್ಕೊಂಡು ಪ್ರತಿಯೊಬ್ಬರನ್ನು ಜೊತೆಗೆ ತೂಗಿಸ್ಕೊಂಡು ಹೋಗುವಂತಹ ಒಂದು ಕಾರ್ಯಕ್ರಮವನ್ನು ಮಾಡ್ಕೊಂಬಂದಿದ್ದಾರೆ. ಕಳೆದ ವರ್ಷದ ನನ್ನ ಸ್ಥಾನದಲ್ಲಿ ಭಾಷಣ ಮಾಡಿದಾಗ ಪ್ರಕಾಶ್ ಕಾರಂತರು ಹೇಳಿದರು, ಹೇಗೆ ಈ ಒಂದು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಒಂದು ರೀತಿ ಇವರು ಫಾದರ್ಲಿ ಫಿಗರ್ ಆಗಿ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ ಅಂತ. ಹ್ಯಾಟ್ಸ್ ಆಫ್ ಟು ಯು ಸರ್. ಆ್ಯಂಡ್ ಪ್ರಾಬಬ್ಲಿ ಐ ಡೋಂಟ್ ನೋ, ಇದು ತುಂಬ ಎಲ್ಲ ಕಡೆ ಕಾಮನ್ ಆಗಿಬಿಡುತ್ತೆ, ಬಟ್ ಸ್ಟಿಲ್ ಐ ವುಡ್ ರಿಕ್ವೆಸ್ಟ್ ದಟ್ ವಿ ಶುಡ್ ಆಲ್ ಗಿವ್ ಹಿಮ್ ಎ ಸ್ಟ್ಯಾಂಡಿಂಗ್ ಓವೇಷನ್ ಫಾರ್ ದ ವಂಡರ್ಫುಲ್ ಜಾಬ್ ದಟ್ ಹಿ ಡಸ್. ಆ್ಯಂಡ್ ಅವ್ರಿಗೆ ಇದರ ಪರಿವೇನೇ ಇರಲ್ಲ, ಇನ್ನೆಲ್ಲೋ ಓಡಾಡ್ತಿರ್ತಾರೆ. ನಾನು ಹೇಳಿದ್ನಲ್ಲ, ಅವರೇ ಡೈರೆಕ್ಟರು, ಅವರೇ ಪ್ರೊಡ್ಯೂಸರ್ ಅಂತ ಅವ್ರು ಇನ್ನೆಲ್ಲೋ ಓಡಾಡ್ತಾ ಇರ್ತಾರೆ. ಥ್ಯಾಂಕ್ ಯು ವೆರಿ ಮಚ್. ಬಹಳ ಹಿರಿಯರ ಬಗ್ಗೆ ಹೇಳ್ತಕ್ಕಂಥದ್ದಕ್ಕೆ ನಾವು ಹೇಳೋ ಅಷ್ಟು ಉಪಮಾನ ಉಪಮೇಯಗಳನ್ನು ಸೇರಿಸಿ ಹೇಳಬೇಕೇ ಹೊರತು ಅವರ ಕಾರ್ಯಸಾಧನೆ ಬಗ್ಗೆ ಹೇಳೋದಕ್ಕೆ ನಮಗೆ ಅಷ್ಟು ನಾವು ಅರ್ಹರಲ್ಲ. ಆದರೆ ಪ್ರಾತಸ್ಮರಣೀಯ ಆದಂಥ ಈ ಥರ ವ್ಯಕ್ತಿಗಳು ಸಮಾಜದಲ್ಲಿ ಬೆಳೆದಾಗ ಸಮಾಜ ಒಂದು ಅತ್ಯುತ್ತಮ ಸಮಾಜವಾಗಿ ಹೊರಹೊಮ್ಮುತ್ತೆ ಅಂತ ಹೇಳ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ, ಧನ್ಯವಾದ. ಧನ್ಯವಾದಗಳು ಸರ್. ನಮ್ಮ ಜೊತೆ
ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಪ್ರಕಾಶ್ ಕಾರಂತ್ ಅವರಿದ್ದಾರೆ. ಅವರ ಇರುವಿಕೆಯನ್ನು ನಾವು ಗೌರವಿಸಿದ್ದೇವೆ. ಹಾಗೆ ರೈಗಳು ಅವರನ್ನು ಹೂಗುಚ್ಛ ನೀಡುವುದರ ಮೂಲಕ ಗೌರವಿಸ್ತಾರೆ. ಹಾಗೆ ಕರ್ನಲ್ ಭಂಡಾರಿ ಅವರು ನಮ್ಮ ಜೊತೆ ಇದ್ದಾರೆ. ಅವರ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ಹಾಗೆ ರೊಟೇರಿಯನ್ ವಿಶ್ವಾಸೇಣೆ ಡಿಸ್ಟ್ರಿಕ್ಟ್ ಸೆಕ್ರೆಟರಿ ಅವರಿದ್ದಾರೆ ನಮ್ಮ ಜೊತೆ. ಅವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ಹಾಗೆ DRFC ರೊಟೇರಿಯನ್ ಸೂರ್ಯನಾರಾಯಣ ಅವರು ನಮ್ಮ ಜೊತೆ ಇದ್ದಾರೆ. ಹಾಗೆ ರಾಷ್ಟ್ರ ಪ್ರಶಸ್ತಿ ವಿಜೇತ ಲಯನ್ KR ಗಂಗಾಧರ ಅವರ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ಹಾಗೆ ಪಾಸ್ಟ್ ಏಜಿಗಳಾದ ಶಿವರಾಮ್ ಏನೆಕಲ್, ಪಾಸ್ಟ್ ಏಜಿ ಜಯರಾಜ್ ಭಂಡಾರಿ, ಪಾಸ್ಟ್ ಏಜಿ ಡಾಕ್ಟರ್ ಕೇಶವ್ PK, ಪಾಸ್ಟ್ ಏಜಿ ರೊಟೇರಿಯನ್ ಜಿತೇಂದ್ರ NA, ಹಾಗೆ ಪಾಸ್ಟ್ ಏಜಿ ಸಂತೋಷ್ ಶೆಟ್ಟಿ ಇವರ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ಹಾಗೆ RC ಸ್ವರ್ಣ ಪುತ್ತೂರು ಇದರ ಅಧ್ಯಕ್ಷ ಸುಂದರ್ ರೈ ಅವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ಪಾಸ್ಟ್ ಏಜಿ ಜಗಜೀವನ್ ದಾಸ್ ರೈ ಇವರ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ಹಾಗೆ ಪಾಸ್ಟ್ ಏಜಿ ಸಚ್ಚಿದಾನಂದ ಅವರ ಇರುವಿಕೆಯನ್ನು ಗುರುತಿಸಿದ್ದೇವೆ. ಮುಂದಕ್ಕೆ ಲಯನ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಡಾಕ್ಟರ್ ಗೀತಾ ಪ್ರಕಾಶ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕು ಅಂತೇಳಿ ಅವರನ್ನು ವಿನಂತಿ ಮಾಡ್ತಾ ಇದ್ದೇವೆ. ನನ್ನಲ್ಲಿರುವ ದೈವತ್ವ ನಿಮ್ಮಲ್ಲಿರುವ ದೈವತ್ವಕ್ಕೆ ನಮಸ್ಕರಿಸುತ್ತದೆ. ಎಲ್ಲರಿಗೂ ನಮಸ್ತೆ. ಅತ್ಯಂತ ಸುಂದರ ಮತ್ತು ಅವಿಸ್ಮರಣೀಯ ಕ್ಷಣದಲ್ಲಿ ನಾನಿದ್ದೇನೆ. ಯಾಕಂತ ಹೇಳಿದ್ರೆ 6 ರೋಟರಿ ಸಂಸ್ಥೆಯ ಸದಸ್ಯರು, 1 ಲಯನ್ ಸಂಸ್ಥೆಯ ಸದಸ್ಯರ ಜೊತೆಗೆ ಒಂದು ಸೇವಾ ರಶ್ಮಿ ಸಮ್ಮಿಲನದ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ ಅಂತ ಹೇಳಿದರೆ ಅದಕ್ಕೆ ವಿಶೇಷವಾಗಿ ಕಾರಣೀಕರ್ತರಾದ ಸವಣೂರು ಸೀತಾರಾಮ್ ರೈ ಅವರಿಗೆ ವಿಶೇಷವಾದ ಅಭಿನಂದನೆ ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ, ಈ ಕಾರ್ಯಕ್ರಮದ ಅಧ್ಯಕ್ಷರೇ, ರೋಟರಿ ಗವರ್ನರ್ ಅವರೇ, ರೋಟರಿ ಸಂಸ್ಥೆಯ ಸದಸ್ಯರೇ, ಪದಾಧಿಕಾರಿಗಳೇ ಮತ್ತು ಲಯನ್ಸ್ ಕುಟುಂಬದ ಸದಸ್ಯರೇ, ನಾವು 2 ಅಂತಾರಾಷ್ಟ್ರೀಯ ಸೇವಾ ಸಂಸ್ಥೆಯ ಸದಸ್ಯರು ನಾವಿಲ್ಲಿದ್ದೇವೆ. ಇಲ್ಲಿ ನಮ್ಮ ಚಿಂತನೆ ಅಂತ ಏನಂತಂದರೆ, ವಿ ಥಿಂಕ್ ಗ್ಲೋಬಲಿ ಆ್ಯಂಡ್ ಆ್ಯಕ್ಟ್ ಲೋಕಲಿ ಅಂತ. ಅಂತಾರಾಷ್ಟ್ರೀಯ ಸಂಸ್ಥೆಯ ಕಾರ್ಯಕ್ರಮ ಏನಿದ್ರೂ ಕೂಡ ನಮ್ಮ ಸಂಸ್ಥೆಗಳು ಏನು ಕಾರ್ಯಕ್ರಮವನ್ನು ಹಾಕ್ಕೊಳ್ತದೆ ಅದನ್ನು ಪರಿಪೂರ್ಣತೆಯನ್ನು ಕಾಣುವುದು ನಮ್ಮ ಕ್ಲಬ್ಬಿನ ಒಂದು ಕರ್ತವ್ಯ. ಆ ಕ್ಲಬ್ಬಿನ ಮೂಲಕ ಒಂದು ಝೋನ್ ಇರ್ಬೋದು, ಅಥವಾ ಒಂದು ರೀಜನ್ ಇರ್ಬೋದು, ಅಥವಾ ಒಂದು ಜಿಲ್ಲೆ ಇರ್ಬೋದು, ಅದರ ಎಲ್ಲ ಪ್ರಗತಿಗೆ ಕಾರಣವಾಗಬೇಕಿದ್ರೆ ನಾವು ಕ್ಲಬ್ ಲೆವೆಲಲ್ಲಿ ಕೆಲಸ ಮಾಡಬೇಕು. ಆದ್ದರಿಂದ ಎಲ್ಲ ಅಂತಾರಾಷ್ಟ್ರೀಯ ನಾಯಕರಿರಲಿ ಅಥವಾ ಜಿಲ್ಲಾ ಗವರ್ನರು ಹೆಸರು ಪಡೆಯಬೇಕಿದ್ರೆ ಅದಕ್ಕೆ ಮೂಲ ಕಾರಣ ನಮ್ಮ ಕ್ಲಬ್ಬಿನ ಸದಸ್ಯರು. ಆದ್ದರಿಂದ ಇಲ್ಲಿ ನೆರೆದಿರುವ ಎಲ್ಲ ಕ್ಲಬ್ಬಿನ ಪದಾಧಿಕಾರಿಗಳಿಗೆ ನಾನು ವಿಶೇಷವಾದ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಇವತ್ತು ನಮ್ಮ ಜಿಲ್ಲಾ ಗವರ್ನರ್ ಡಾಕ್ಟರ್ ಮೆಲ್ವಿನ್ ಡಿಸೋಜ ಅವರು ಬೆಳ್ತಂಗಡಿಯಲ್ಲಿ ಒಂದು ಲಿಯೋ ಕ್ಲಬ್ಬಿನ ಇನಾಗರೇಷನ್ ಕಾರ್ಯಕ್ರಮದಲ್ಲಿ ಈಗ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಆದ್ದರಿಂದ ನನಗೆ ಆ ಅವಕಾಶ ಸಿಕ್ಕಿದೆ. ನಾನು ಹೇಳಿ ಕೇಳಿ ವರ್ಚುವಲ್ ಗವರ್ನರ್, ಕೊರೋನಾ ಟೈಮಿನ ಗವರ್ನರ್, ಆ ಸಂದರ್ಭದಲ್ಲಿ ಯಾರನ್ನು ಕೂಡ ಭೇಟಿಯಾಗದ ಒಂದು ಸಂದರ್ಭದಲ್ಲಿ ಹಿರಿಯರಾದ ಸೀತಾರಾಮ್ ರೈ ಅವರು ನಮಗೆ ಒಂದು ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಒಂದು ಬೆಸುಗೆ ಖಂಡಿತವಾಗಿಯೂ ಮುಂದಕ್ಕೂ ಹೆಚ್ಚಿನ ರೀತಿಯಲ್ಲಿ ಈ ಸ್ವಯಂ ಸೇವಾ ಸಂಸ್ಥೆಗಳು ಸೇವಾ ಸಂಸ್ಥೆಗಳ ಮೂಲಕ ಆಗಲಿ ಅಂತ ಹೇಳುತ್ತಾ, ನಮ್ಮ ಫೌಂಡರ್ ಮೆಲ್ವಿನ್ ಜೋನ್ಸ್ ಅವರ ಜನ್ಮದಿನ ಇವತ್ತು. ಲಯನ್ಸಿನ ಮೆಲ್ವಿನ್ ಜೋನ್ಸ್ ಅವರ ಜನ್ಮದಿನ. ನಮ್ಮ ಎಲ್ಲ ಲಯನ್ಸ್ ಸದಸ್ಯರ ಪರವಾಗಿ ಈ ಒಂದು ಶುಭ ವಿಚಾರವನ್ನು ಮತ್ತು ಶುಭಾಶಯಗಳನ್ನು ತಿಳಿಸುತ್ತಾ, ನಮ್ಮ ಮೆಲ್ವಿನ್ ಜಾನ್ಸ್ ಅವರು
ಲಯನ್ಸ್ ಸಂಸ್ಥೆಯನ್ನು ಸ್ಥಾಪಿಸಿದ ಗಳಿಗೆ, ಪೌಲ್ ಹ್ಯಾರಿ ಅವರು ರೋಟರಿ ಸಂಸ್ಥೆಯನ್ನು ಆರಂಭಿಸಿದ ಗಳಿಗೆ, ಇದೆಲ್ಲ ಶತಮಾನದ ವಿಶೇಷ ಗಳಿಗೆಗಳಾಗಿ 100 ವರ್ಷಗಳ ಇತಿಹಾಸವನ್ನು ಬರೆದಂತಹ ಸೇವಾ ಸಂಸ್ಥೆಗಳಾಗಿದೆ. ಅದೇ ರೀತಿಯಲ್ಲಿ ನಮ್ಮ ಸವಣೂರು ಸೀತಾರಾಮ ರೈಯವರು ಈ ಸೇವಾ ರಶ್ಮಿಯನ್ನು ಪ್ರಾರಂಭಿಸಿದ ಗಳಿಗೆಯೂ ಕೂಡ ಈ ಶತಮಾನದ ವಿಶೇಷ ಕ್ಷಣಗಳಾಗಿದೆ ಅನ್ನುವಂತಹ ಮಾತನ್ನು ಹೇಳುತ್ತಾ ಅವರಿಗೆ ಶುಭವನ್ನು ಕೋರ್ತಾ ಇದ್ದೇನೆ. ನಮ್ಮೆಲ್ಲರ ದೈನಂದಿನ ಜೀವನದಲ್ಲಿ ಎಲ್ಲರಿಗೂ ಆಯುರಾರೋಗ್ಯ ಭಾಗ್ಯವನ್ನು ದೇವರು ಕರುಣಿಸಲಿ ಅನ್ನುವಂಥ ಒಂದು ವಿಶೇಷ ಮಾತಿನೊಂದಿಗೆ ಈ ಅವಕಾಶಕ್ಕಾಗಿ ವಂದಿಸಿ ವಿರಮಿಸ್ತೇನೆ. ಧನ್ಯವಾದಗಳು ಸರ್. ನಮ್ಮ ಸಮಾರಂಭದಲ್ಲಿ ಅಸಿಸ್ಟೆಂಟ್ ಗವರ್ನರ್ ಲಾರೆನ್ಸ್ ಗೊನ್ಸಾಲ್ವೆಸ್ ಹಾಗೂ ಅವರ ಪತ್ನಿಯ ಇರುವಿಕೆಯನ್ನು ನಾವು ಗುರುತಿಸಿದ್ದೇವೆ. ನಿಮಗೆ ಸ್ವಾಗತ. ಮುಂದಕ್ಕೆ ನೇರವಾಗಿ ನಾವು ಸಭಾಧ್ಯಕ್ಷರ ಮಾತಿಗೆ ಹೋಗ್ತೇವೆ. ರೋಟೇರಿಯನ್ ಆನಂದ ಖಂಡಿಗ, ಪ್ರೆಸಿಡೆಂಟ್, ಸುಳ್ಯ ರೋಟರಿ ಸಂಸ್ಥೆಯ ಅಧ್ಯಕ್ಷರು ನಮ್ಮನ್ನುದ್ದೇಶಿಸಿ ಅಧ್ಯಕ್ಷೀಯ ಮಾತುಗಳಲ್ಲಿ. ಎಲ್ರಿಗೂ ನಮಸ್ಕಾರ. ರೋಟರಿ ಸುಳ್ಯ ಅಧ್ಯಕ್ಷನ ನೆಲೆಯಲ್ಲಿ ಒಂದೆರಡು ಮಾತು. ವೇದಿಕೆಯಲ್ಲಿ ಉಪಸ್ಥಿತಿರುವಂಥ ನಮ್ಮ ರೋಟರಿ ಜಿಲ್ಲಾ ಗವರ್ನರ್ HR ಕೇಶವ್ ಅವರೇ, ಲಯನ್ ಪಾಸ್ಟ್ ಡಿಸ್ಟ್ರಿಕ್ಟ್ ಗವರ್ನರ್ ಗೀತಾ ಪ್ರಕಾಶ್ ಅವರೇ, ಹಾಗೂ ಎಲ್ಲ ಕ್ಲಬ್ಗಳ ಅಧ್ಯಕ್ಷರಲ್ಲಿ, ಕಾರ್ಯದರ್ಶಿಗಳು ಹಾಗೂ ಇಂದಿನ ಕಾರ್ಯಕ್ರಮದ ಕೇಂದ್ರ ಬಿಂದುವಾದ ರೋಟರಿಯನ್ ಸೀತಾರಾಮ ರೈ ದಂಪತಿಗಳಲ್ಲಿ, ನಾನು ಮತ್ತು ನಮ್ಮ ಕ್ಲಬ್ಬಿನ ಕಾರ್ಯದರ್ಶಿ ಕಸ್ತೂರಿ ಶಂಕರ್ ಅವರು ನಾವೊಂದು 4:45 ರೀಚ್ ಆದೆವು ಕಾರ್ಯಕ್ರಮದ ರೂಪರೇಷೆ ನೋಡುವ ಅಂತೇಳಿ. ಅಷ್ಟೊತ್ತಿಗೆ ಇಲ್ಲಿ ಈ ಸ್ಟೇಜಿನಲ್ಲಿ ಸೂರ್ಯರಶ್ಮಿ ನಲೀತಿತ್ತು. ಹಾಗೆ ಒಂದು 6 ಗಂಟೆ ಆದ ತಕ್ಷಣ ಸೂರ್ಯರಶ್ಮಿ ಅಸ್ತಂಗತ ಆಯಿತು, ಸ್ನೇಹರಶ್ಮಿ ಸ್ಟಾರ್ಟ್ ಆಯಿತು. ಈ ಸ್ನೇಹರಶ್ಮಿಯ ಸೂರ್ಯ ಯಾರಂತ ನಾನು ಹೇಳಬೇಕಾಗಿಲ್ಲ, ನಮ್ಮೆಲ್ಲರ ಒಂದು ನಮ್ಮನ್ನು ಇವತ್ತು ಇಲ್ಲಿ ಇನ್ವೈಟ್ ಮಾಡಿ ನಮಗೆ ಒಂದು ಪ್ರತಿ ವರ್ಷ 18 ವರ್ಷದಿಂದ ನಮ್ಮನ್ನಲ್ಲಿ ಸ್ನೇಹ ಸಮ್ಮೇಳನಕ್ಕೆ ಕರೀತಿದ್ದಾರೆ. ಅವರೇ ಸೀತಾರಾಮ ರೈ ದಂಪತಿಗಳು. ಇದು ಅತ್ಯಂತ ಹೆಮ್ಮೆಯಿಂದ ಹೇಳ್ಕೊಳ್ತಾ ಇದ್ದೇನೆ, ಯಾಕಂದರೆ ನಮ್ಮ ಒಂದು ಹೆಮ್ಮೆಯ ಸದಸ್ಯ ನಮ್ಮ ರೋಟರಿ ಕ್ಲಬ್ ಸುಳ್ಯದ. ಹಾಗೆ ಅವರ ಒಂದು ಸರಳತೆ ನಮಗೆ ಎಲ್ರಿಗೂ ಅದು ಒಂದು ಪಾಠ. ಅವರು ಕೈಯಾಡಿಸಿದ ಕ್ಷೇತ್ರಗಳಿಲ್ಲ, ಶಿಕ್ಷಣ ಕ್ಷೇತ್ರ ಇರ್ಬೋದು, ಸಹಕಾರಿ ಕ್ಷೇತ್ರ ಇರ್ಬೋದು, ಹಾಗೆ ಅವರ ಉದ್ಯಮ ಕ್ಷೇತ್ರ ಇರ್ಬೋದು, ಕೃಷಿ ಇರ್ಬೋದು, ಎಲ್ಲದರಲ್ಲೂ ಅವರು ಕೈಯಾಡಿಸಿ ತಮ್ಮ ಯಶಸ್ಸನ್ನು ಕಂಡವರು. ಹಾಗೆ ಒಂದಷ್ಟು ಜನಕ್ಕೆ ಉದ್ಯೋಗವನ್ನು ನೀಡಿದವರು. ಬಟ್ ಯಾರೇ ಉದ್ಯೋಗವನ್ನು ಒಂದಷ್ಟು ನೀಡಿದರೂ ಕೂಡ ಅವರು ಎಲ್ಲರೊಟ್ಟಿಗೆ ಬೆರೆಯುವುದು, ಅದು ಅವರ ಸರಳತೆಯನ್ನು ತೋರಿಸಿದೆ. ಹಾಗೆ ನಾವು ಎಲ್ಲರೂ ಕೂಡ ಅದನ್ನು ಇಂತಹ ಸಮಾರಂಭದಲ್ಲಿ ನಾವು ಕಣ್ಣಾರೆ ನೋಡ್ತಾ ಇದ್ದೇವೆ. ಅಂತಹ ರೋಟರಿಯನ್ ಸೀತಾರಾಮ ರೈ ಅವರೊಂದಿಗೆ ನಾವು ಇಷ್ಟು ಸಮಯವನ್ನು ಪ್ರತಿ ವರ್ಷ ಕಳೀತಿದ್ದೇವೆ. ಹಾಗೆ ರೋಟರಿ ಕ್ಲಬ್ ಸುಳ್ಯ ಪರವಾಗಿ ನಾನು ಅವರಿಗೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಹಾಗೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷ ಒಂದು ಬರೀ ಊಟೋಪಚಾರಕ್ಕೆ ಸೀಮಿತವಾಗಿಲ್ಲ ಅಂತ ಆಗಲೇ ಅವರು ಹೇಳಿದರು. ಅದು ಅಲ್ಲದೆ ಕೆಲವೊಂದು ಪ್ರತಿ ವರ್ಷ ಉದಯೋನ್ಮುಖ ಕಲಾವಿದರಿಗೆ ನಾವೊಂದು ಅವಕಾಶ ನೀಡಿ ಅವರ ಪ್ರತಿಭೆಯನ್ನು ಕೂಡ ಈ ಸಭೆ ಪ್ರಾರಂಭ ಆಗುವ ಒಂದು ಅರ್ಧ ಗಂಟೆ 1 ಗಂಟೆ ಮೊದಲು ಅದಕ್ಕೂ ಕೂಡ ಅವಕಾಶ ನೀಡ್ತಾರೆ. ಅದು ಕೂಡ ಅವರ ಒಂದು ಸಾಮಾಜಿಕ ಕಳಕಳಿ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಹಾಗೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ನಮ್ಮ ಎಲ್ಲ ಕ್ಲಬ್ನ ಅಧ್ಯಕ್ಷರು ಪ್ರತಿ ವರ್ಷ 2 ನಿಮಿಷ ಮಾತಾಡ್ತಾ ಇದ್ರು. ಈ ವರ್ಷ ಅದನ್ನು ಕೂಡ ಇವರು ಕಟ್ ಮಾಡಿ ಎಲ್ಲರ ಹತ್ರ ರಿಕ್ವೆಸ್ಟ್ ಮಾಡಿದ್ರು, ಎಲ್ಲರ ಹತ್ರ ಹೋಗಿ ರಿಕ್ವೆಸ್ಟ್ ಮಾಡಿ ಅದನ್ನು ಕೂಡ ನಿಲ್ಲಿಸಿದ್ದಾರೆ. ಯಾಕೆಂದರೆ ಎಲ್ಲರೂ ಕರೆಕ್ಟ್ ಟೈಮ್ಗೆ ಭೋಜನವನ್ನು ಸ್ವೀಕರಿಸಿ ಆತಿಥ್ಯ ಸ್ವೀಕರಿಸಿ ತೆರಳಬೇಕು ಅಂತೇಳಿ ಸಮಯವನ್ನು ಆದಷ್ಟು ಕಡಿಮೆ ಮಾಡಿದರು. ಹಾಗೆ ಅವರು ಇವತ್ತು ಇಲ್ಲಿಗೆ ಬರಲಿಕ್ಕೆ ಮುಂದೆ ಅವರು ಸುಳ್ಯ ರೋಟರಿಗೆ ಜಾಯಿನ್ ಆದ ಡೇಟನ್ನು ನೋಡಿದೆ, ಜಸ್ಟ್ ಒಬ್ಸರ್ವ್ ಮಾಡಿದೆ. ಅವರು ಡಿಸೆಂಬರ್ 91ನಲ್ಲಿ ಜಾಯ್ನ್ ಆಗಿದ್ದಾರೆ. 32 ವರ್ಷಗಳ ರೋಟರಿ ಸುಳ್ಯದಲ್ಲಿ ಸೇವೆ ಮಾಡ್ತಿದ್ದಾರೆ. ಅದರಲ್ಲಿ 18ನೇ ವರ್ಷದ ಇದು ಸ್ನೇಹರಶ್ಮಿ, ಅದು ಕೂಡ ಹೇಳಲಿಕ್ಕೆ ನಾನು ತುಂಬ ಇಷ್ಟಪಡ್ತಾ ಇದ್ದೀನಿ. ಹಾಗೆ ಇನ್ನು ಅವ್ರ ಬಗ್ಗೆ ಹೇಳಲಿಕ್ಕೆ ಹೋದ್ರೆ ತುಂಬ ಉಂಟು. ನಾನು ಜಾಸ್ತಿ ಮಾತಾಡೋದಿಲ್ಲ ಅಂತ ಅವ್ರು ಬೆಳಿಗ್ಗೆ ಒಂದು ಸಭೆಯಲ್ಲಿ ಹೇಳಿದರು. ನಮ್ಮ ಅಧ್ಯಕ್ಷರು ಜಾಸ್ತಿ ಮಾತು ಕಡಿಮೆ ಅಂತ ಹೇಳಿದರು. ಹಾಗೆ ನಾನು ಇನ್ನು ಜಾಸ್ತಿ ಮಾತಾಡಿದರೆ ಅದಕ್ಕೆ ವಿರುದ್ಧ ಆಗದೆ ಹೋಗ್ತದೆ. ಎಸ್.
ಹಾಗೆ ನನ್ನ ಮಾತನ್ನು ಇಲ್ಲಿ ಕೊನೆಗೊಳಿಸ್ತೇನೆ. ಹಾಗೂ ನಮ್ಮ ರೋಟರಿ ಸೀತಾರಾಮಯ್ಯ ದಂಪತಿಗಳಿಗೆ ಹಾಗೂ ಅವರ ಕುಟುಂಬಕ್ಕೆ ಶುಭವನ್ನು ಹಾರೈಸ್ತಾ ನನ್ನ ಮಾತನ್ನು ಕೊನೆಗೊಳಿಸ್ತೇನೆ. ಥ್ಯಾಂಕ್ ಯು. ಧನ್ಯವಾದಗಳು ರೋಟರಿಯನ್ ಆನಂದ ಖಂಡಿಗೆ ಅವರಿಗೆ. ನಮ್ಮೆಲ್ಲರ ಪ್ರೀತಿಯ ದ್ಯೋತಕವಾಗಿ ಒಂದು ಪುಷ್ಪಗುಚ್ಛವನ್ನು ರೋಟರಿಯನ್ ಸೀತಾರಾಮಯ್ಯ ದಂಪತಿಗಳಿಗೆ ನೀವು ನೀಡಬೇಕು ಅಂತೇಳಿ ನಿಮ್ಮನ್ನು ವಿನಂತಿ ಮಾಡ್ತಾ ಇದ್ದೇವೆ. ಕಾರ್ಯಕ್ರಮವನ್ನು ಅತ್ಯಂತ ಸುಂದರವಾಗಿ ಆಯೋಜಿಸಿ ಪ್ರೀತಿಯಿಂದ ಎಲ್ಲರನ್ನ ಬರಮಾಡಿಕೊಂಡಂತಹ ರೈ ದಂಪತಿಗಳಿಗೆ ರೋಟರಿ ಕ್ಲಬ್ ಸುಳ್ಯ ಇದರ ವತಿಯಿಂದ ಹೂಗುಚ್ಛ. Respected ladies and gentlemen, now comes a flash program. It comes to you as a hot cake. Yes, please. ಪ್ರತಿ ವರ್ಷ ನಾವು ಅವರನ್ನು ಕ್ಲಬ್ ವತಿಯಿಂದ ನಾವು ಸನ್ಮಾನಿಸಿದ್ದೆವು. ಈ ಒಂದು ಕಾರ್ಯಕ್ರಮ ಪ್ರತಿಯೊಂದು ಆಯೋಜಿತರಲ್ಲಿ ಸನ್ಮಾನಿಸ್ತಾ ಇದ್ದೆವು. ಹಾಗೆ ಇತರ ಕ್ಲಬ್ಗಳು ಕೂಡ ಅದನ್ನು ಸನ್ಮಾನ ಕಾರ್ಯಕ್ರಮ ನಿರ್ವಹಿಸ್ತಾ ಇದ್ರು. ಬಟ್ ಕಳೆದ ವರ್ಷ ಅವರು ಸ್ಟ್ರಿಕ್ಟಾಗಿ ಹೇಳಿದರು, ನನ್ನನ್ನು ಯಾವುದೇ ರೀತಿಗೆ ನಮ್ಮ ಸನ್ಮಾನ ಮಾಡಬಾರ್ದು, ನಾವು ಇದೊಂದು ನಮ್ಮ ಖುಷಿಗೆ ನಾವು ಇದನ್ನು ಕೊಡ್ತಾ ಇರೋದು, ಹಾಗೆ ಆ ಸನ್ಮಾನ ಕಾರ್ಯಕ್ರಮ ಮಾಡಲೇಬಾರ್ದು ಅಂತೇಳಿ ಖಂಡಿತವಾಗಿ ಹೇಳಿದರು. ಆದರೂ ನಾನು ಒಂದು 2 days ಬ್ಯಾಕ್ ವಾಪಸ್ ರಿಕ್ವೆಸ್ಟ್ ಮಾಡಿದೆ, ನಮಗೆ ಒಂದು ಅವಕಾಶ ನೀಡಿ ನಾವು ಸನ್ಮಾನ ಮಾಡ್ತೇವೆ ಅಂತೇಳಿ. ಆದರೂ ಕೂಡ ಅವರು ಅದು ಖಂಡಿತವಾಗಿ ಅದು ಬೇಡವೇ ಬೇಡ, ಅದನ್ನು ಈ ವರ್ಷ ಸಂಪೂರ್ಣವಾಗಿ ನಾನು ನಿಲ್ಲಿಸಿದ್ದೇನೆ ಅಂತ ಹೇಳಿದರು. ಹಾಗಾಗಿ ನಾವು ಇವತ್ತು ಅವರಿಗೆ ಸನ್ಮಾನ ಮಾಡಿಲ್ಲ, ಹೂಗುಚ್ಛದಲ್ಲಿ ಸುಧಾರಣೆ ಮಾಡಿದ್ದೇವೆ. ಥ್ಯಾಂಕ್ ಯು. Thank you, sir. Here is a special program. Today it's a memorable day. On the one hand, it's a birthday of MJF, and today the election for CA Bank Savanuru was held. Savanuru CA ಬ್ಯಾಂಕಿಗೆ ಇವತ್ತು ಚುನಾವಣೆ ನಡೆಯಿತು. ಅದರಲ್ಲಿ ನಮ್ಮ ವಿದ್ಯಾರಶ್ಮಿ ವಿದ್ಯಾಲಯದ ಆಡಳಿತಾಧಿಕಾರಿ ಇಂಜಿನಿಯರ್ ಅಶ್ವಿನ್ ಎಲ್ ಶೆಟ್ಟಿ, ಮಿಸ್ಟರ್ ರೈ ಅವರ ಅಳಿಯನೂ ಹೌದು, ಅವರು ಇವತ್ತು ಅತ್ಯಂತ ಲೀಡ್ನೊಂದಿಗೆ ಅವರೊಂದು ಸ್ಥಾನವನ್ನು ಪಡ್ಕೊಂಡಿದ್ದಾರೆ. ಚುನಾವಣೆಯಲ್ಲಿ ಗೆದ್ದಿದ್ದಾರೆ. 1100 ಓಟ್ಗಳಲ್ಲಿ 811 ಓಟ್ಗಳನ್ನು ಪಡ್ಕೊಂಡು ಚತುರ್ಥ ಸ್ಥಾನದಲ್ಲಿ ಅವರಿದ್ದಾರೆ. This is the first election to him in his lifetime, but he has made a mark today. Engineer Ashwin L. Shetty, may I please request you to come over to the dais, and may I please request Rotarian HR Keshav and Lion Geeta Prakash to honor this young gentleman. And he is the director of Adarsha Vidyodesha Sahakari Sangha also, and he is the administrator. Basically he is a flight engineer and he is a missile engineer also, and he is pursuing his PhD from German University. It's a memorable day today. Engineer Ashwin L. Shetty, we wish you a long go. May you have a bright political future too. ಥ್ಯಾಂಕ್ ಯು ಸರ್. ಕೊನೆಯದಾಗಿ ಧನ್ಯವಾದ ಸಮರ್ಪಣೆ ಲಯನ್ ಜಯಪ್ರಕಾಶ್ ರೈ ಇವರಿಂದ. ಆತ್ಮೀಯರೇ, ನಾವು 8:15 ಸರಿಯಾಗಿ ಕಾರ್ಯಕ್ರಮವನ್ನು ಮುಗಿಸುವ ತರಾತುರಿಯಲ್ಲಿ ಕೆಲವು ಅಧ್ಯಕ್ಷರುಗಳಿಗೆ ಮಾತಾಡಲಿಕ್ಕೆ ಅವಕಾಶ ಕೊಡೋದಕ್ಕಾಗಿ ವಿಷಾದ ಸೂಚಿಸ್ತಾ ಇದ್ದೇನೆ. ಈಗ ಮುಂದೆ ಆಚೆ ಕಾಂಪೌಂಡ್ನಲ್ಲಿ ನಮ್ಮ ಊಟದ ವ್ಯವಸ್ಥೆ, ವೆಜಿಟೇರಿಯನ್ ಬೇರೆ, ನಾನ್ ವೆಜಿಟೇರಿಯನ್ ಬೇರೆ, ಮತ್ತು ಚೈತನ್ಯ ಪಾನೀಯದೊಂದಿಗೆ ಎಲ್ಲರಿಗೂ ಬೇಕಾದ ವ್ಯವಸ್ಥೆ ಇದೆ. ಯಾರು ಗಡಿಬಿಡಿ ಮಾಡದೆ ಆರಾಮದಲ್ಲಿ ಊಟ ಮಾಡಬೇಕು ಅಂತ ನಿಮ್ಮನ್ನೆಲ್ಲ ಕೇಳಿಕೊಳ್ತಾ ಇದ್ದೇನೆ. ಬಂಧುಗಳೇ, ಕಾರ್ಯಕ್ರಮದ ಕೊನೆಯ ಅಂಗ ಮತ್ತು ಅವಿಭಾಜ್ಯ ಅಂಗ. ಎಲ್ಲರೂ ಭಾಷಣ ಭಾಳ ಚುಟುಕು ಮಾಡಿದ್ರಿಂದಾಗಿ ಧನ್ಯವಾದ ಕೂಡ ಅದರಿಂದ ಸ್ವಲ್ಪ ಸಣ್ಣದಾಗಿರಬೇಕು ಅಂತ ಹೇಳುವಂಥ ಅಪೇಕ್ಷೆಯೊಂದಿಗೆ ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನ ವಹಿಸಿದ ಸುಳ್ಯ ರೋಟರಿ ಕ್ಲಬ್ನ ಅಧ್ಯಕ್ಷರಾದಂಥ ಆನಂದ ಖಂಡಿಗೆಯವರಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ HR ಕೇಶವ್, ರೋಟರಿಯ ಗವರ್ನರ್, ಅವರು ಕೂಡ ವೇದಿಕೆಯಲ್ಲಿದ್ದಾರೆ. ಸರ್, ನಿಮಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೇವೆ. ಅದೇ ರೀತಿ ಲಯನ್ಸ್ ಕ್ಲಬ್, ನಾನೊಬ್ಬ ಲಯನ್ಸ್ ಸದಸ್ಯನಾಗಿ ನಮ್ಮ ಮಾಜಿ ಗವರ್ನರಾದ ಗೀತಾ ಪ್ರಕಾಶ್ ಅವರನ್ನು ಕೂಡ ಅಭಿನಂದಿಸ್ತೇನೆ ಸರ್. ಈ ವೇದಿಕೆಯಲ್ಲಿರುವಂಥ ಎಲ್ಲ ಅಧ್ಯಕ್ಷರುಗಳು, ಗಿರೀಶ್ ನಾರ್ಕೋಡು, ಅದೇ ರೀತಿ ಚಂದ್ರಶೇಖರ್ ನಾಯರ್ ಮುಂದಿನ ಸುಬ್ರಹ್ಮಣ್ಯದ ಅಧ್ಯಕ್ಷರು, ಶಶಿಧರ್ BK ಬೆಳ್ಳಾರೆ, ಸವಿತಾ ನಾರ್ಕೋಡು ಪ್ರೆಸಿಡೆಂಟ್ ಇನ್ನರ್ವಿಲ್ ಕ್ಲಬ್, ಜಯರಾಜ್ ಭಂಡಾರಿ ರೋಟರಿ ಕ್ಲಬ್ ಪುತ್ತೂರು, B. ರಾಧಾಕೃಷ್ಣ ರೈ ಪ್ರೆಸಿಡೆಂಟ್ ರೋಟರಿ ಕ್ಲಬ್ ಪುತ್ತೂರು, ಅದೇ ರೀತಿ ವೀರಪ್ಪಗೌಡರು ಲಯನ್ಸ್ ಕ್ಲಬ್ನ ಅಧ್ಯಕ್ಷರು, ಇವರನ್ನೆಲ್ಲ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಹೇಳ್ತೇನೆ. ಅದೇ ರೀತಿ ಎಲ್ಲ ಸಂಸ್ಥೆಯ ಕಾರ್ಯದರ್ಶಿಗಳು ಕೂಡ ವೇದಿಕೆಯಲ್ಲಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತೇನೆ. ಇವತ್ತು ಸೀತಾರಾಮರೈಗಳ ಆಹ್ವಾನದ ಮೇರೆಗೆ ಬಂದಂಥ ಎಲ್ಲ ಬಂಧು ಭಗಿನಿಯರಿಗೂ ಕೂಡ ಒಂದೇ ಮಾತಿನಲ್ಲಿ ಧನ್ಯವಾದಗಳನ್ನ ಹೇಳ್ತಾ, ಮಾಧ್ಯಮ ಮಿತ್ರರಿಗೂ ಕೂಡ ಧನ್ಯವಾದಗಳನ್ನ ಹೇಳ್ತಾ ಇದ್ದೇನೆ. ಕೊನೆಯದಾಗಿ 18 ವರ್ಷ
ಈ ಒಂದು ಕಾರ್ಯಕ್ರಮವನ್ನು ನಿರಂತರವಾಗಿ ನಡೆಸ್ಕೊಂಡು ಬರುವಂಥ ಸೀತಾರಾಮರಾಯಗಳು, ತಮಗೆ ಗೊತ್ತಿದೆ ನಾವೆಲ್ಲ ಸಂಸಾರಸ್ಥರು, ಅವರಿಗೆ ಮಾತ್ರ ಧನ್ಯವಾದ ಸಾಕಾಗೋದಿಲ್ಲ. ಯಾಕೆಂದರೆ ನಮಗೆ ದೊಡ್ಡ ವಿರೋಧ ಪಕ್ಷ ಮನೆಯಲ್ಲೇ ಇರ್ತದೆ ಸಾಮಾನ್ಯವಾಗಿ ಇಂಥ ಕಾರ್ಯಕ್ರಮ ಮಾಡುವಾಗ. ಅದರಿಂದಾಗಿ ಇವರು 18 ವರ್ಷ ಮಾಡಿದ್ದಾರೆ ಅಂತ ಹೇಳಿದರೆ ಅವರ ಪೂರ್ಣ ಕುಟುಂಬದ ಸದಸ್ಯರ ಸಹಕಾರ ಇರುವುದಕ್ಕೆ ಇದು ಯಶಸ್ವಿಯಾಗಿ ನಡೀತಾ ಇದೆ ಅಂತ ಹೇಳ್ತಾ, ಅವರ ಕುಟುಂಬದ ಎಲ್ಲ ಸನ್ಮನಸ್ಸುಗಳಿಗೆ ಎಲ್ಲರ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತಾ ಈ ಕಾರ್ಯಕ್ರಮ ಮುಗಿಸ್ತಾ ಇದ್ದೇನೆ. ಜೈ ಹಿಂದ್. ಧನ್ಯವಾದಗಳು ಲಯನ್ ಜಯಪ್ರಕಾಶ್ ರೈ ಅವರಿಗೆ. ಸಭೆ ಇಲ್ಲಿಗೆ ಮುಕ್ತಾಯಗೊಳ್ಳುತ್ತದೆ. ಮುಂದೆ ಭೋಜನಕ್ಕಾಗಿ ಅಧ್ಯಕ್ಷರು ಸಭೆಯನ್ನು ಮುಂದುವರಿಸ್ತಾರೆ. ಮೀಟಿಂಗ್ ಅಜೆಂಡ್. ನ್ಯಾಷನಲ್ ಆಂಥಮ್. ಜನಗ ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉಚ್ಚಲ ಜಲಧಿ ತರಂಗ, ತವ ಶುಭ ನಾಮೆ ಜಾಗೆ ತವ ಶುಭಾಶಿಷ ಮಾಗೆ, ಕಾಹೆ ತವ ಜಯ ಗಾತಾ ಜನಗಣ ಮಂಗಲದಾಯಕ, ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ 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 ಹೇ.